ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುತ್ತಿರುವ ಹಾಗೂ ಯುನಿಟಿ ಹಾಸ್ಪಿಟಲ್ ಮಂಗಳೂರು ಇದರ ಪ್ರಾಯೋಜಕತ್ವದ ನೇರ ಪ್ರಸಾರ ಕಾರ್ಯಕ್ರಮ ಆರೋಗ್ಯ ಸ್ಪರ್ಶ. ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಇಂದು ಸರ್ವೇ ಸಾಮಾನ್ಯವಾಗಿ ಒಂದು 10 ಜನರಲ್ಲಿ 8 ಜನ ಮಹಿಳೆಯರು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿದಂತಹ ಕಾಯಿಲೆಯ ಲಕ್ಷಣಗಳೇನು ಹಾಗೂ ಅದನ್ನು ಯಾವ ರೀತಿ ಗೊತ್ತುಪಡಿಸುವಂಥದ್ದು ಅನ್ನೋದು ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ. ಹಾಗಾಗಿ ಈ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿತ ಕಾಯಿಲೆಗಳ ಲಕ್ಷಣಗಳೇನು ಹಾಗೂ ಪ್ರಾರಂಭಿಕ ಹಂತದಲ್ಲಿ ಯಾಕೆ ಇದಕ್ಕೆ ಚಿಕಿತ್ಸೆಯನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಯುನಿಟಿ ಹಾಸ್ಪಿಟಲ್ ಮಂಗಳೂರು ಇಲ್ಲಿನ ಖ್ಯಾತ ವೈದ್ಯರಾದಂತಹ ಚೀಫ್ ಜನರಲ್ ಸರ್ಜನ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಹಾಗೂ ಜನರಲ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಅಶ್ಫಕ್ ಮೊಹಮ್ಮದ್ ಇವರನ್ನ ಇಂದಿನ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಓಕೆ ಡಾಕ್ಟರ್, ಈಗ ಆಲ್ರೆಡಿ ನಾನು ಹೇಳಿರೋ ಹಾಗೆ ಈ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿತ ಕಾಯಿಲೆ ಏನಿದೆ ತುಂಬ ಮಹಿಳೆಯರು ಇದರಿಂದ ಬಳಲ್ತಾ ಇದ್ದಾರೆ. ಸೊ ಎಷ್ಟೋ ಜನರಿಗೆ ಈ ಥೈರಾಯ್ಡ್ ಹೇಳೋದೇ ಏನೊಂದು ಸಮಸ್ಯೆ ಅಥವಾ ರೋಗ ಅಂತ ಹೇಳುವಂಥ ಒಂದು ಎಸಂಪ್ಷನ್ ಇದೆ. ಸೊ ಈ ಥೈರಾಯ್ಡ್ ಅಂದರೆ ಏನು ಹಾಗೂ ಈ ಥೈರಾಯ್ಡ್ ಗ್ರಂಥಿಯ ಕಾರ್ಯ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಮಗೆ ತಿಳಿಸ್ತೀರಾ? ಈ ಸಾಧಾರಣವಾಗಿ ಪೇಷಂಟ್ಗಳು ನಮ್ಮ ಹತ್ರ ಬಂದು ಡಾಕ್ಟರ್ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ನನಗೆ ಥೈರಾಯ್ಡ್ ಪ್ರಾಬ್ಲಮ್. ಈ ಥೈರಾಯ್ಡ್ ಅನ್ನೋದು ಎಲ್ರಿಗೂ ಇರುವಂಥ ಒಂದು ಗ್ರಂಥಿ. ನಮಗೆ ಇದು ಥೈರಾಯ್ಡ್ ಅನ್ನೋದು ಕಾಯಿಲೆ ಅಲ್ಲ. ಥೈರಾಯ್ಡ್ ಇದು ಪ್ರಾಬ್ಲಮ್ ಹೆಚ್ಚು ಕಮ್ಮಿ ಆದರೆ ನಮಗೆ ಅದು ಕಾಯಿಲೆ ಆಗಿ ನಾವು ತೆಗಿಬಹುದು. ಈ ಸಾಧಾರಣ ನಾವು ಹುಟ್ಟಿಂದ ಹಿಡಿದು ಸಾಯೋ ತನಕ ನಮ್ಮೆಲ್ಲರಲ್ಲಿ ಥೈರಾಯ್ಡ್ ಇದೆ. ಈಗ ನನ್ನಲ್ಲಿ ಥೈರಾಯ್ಡ್ ಇದೆ, ನಿಮ್ಮಲ್ಲಿದೆ, ಎಲ್ಲ ಮನುಷ್ಯರಲ್ಲಿಯೂ ಥೈರಾಯ್ಡ್ ಗ್ರಂಥಿ ನಮ್ಮ ಕುತ್ತಿಗೆಯಲ್ಲಿ ಇದ್ದೇ ಇರ್ತದೆ. ಅದು ಇರಬೇಕು. ಅದು ನಮಗೆ ನಮ್ಮ ನಾರ್ಮಲ್ ಫಂಕ್ಷನಿಗೆ ಥೈರಾಯ್ಡ್ ಬೇಕಿದ್ದಂಥ ಒಂದು ಗ್ರಂಥಿ. ಓಕೆ ಡಾಕ್ಟರ್, ಈಗ ಈ ಥೈರಾಯ್ಡ್ಗೆ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿತ ಕಾಯಿಲೆಗಳಿಗೆ ಅದರದೇ ಆದ ಬೇರೆ ಬೇರೆ ರೀತಿಯ ಗುಣಲಕ್ಷಣಗಳು ಹಾಗೂ ವಿವಿಧ ಬಗೆಯ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿತ ಕಾಯಿಲೆಗಳು ಕೂಡ ಇವೆ. ಕೆಲವರಿಗೆ ಈ ಥೈರಾಯ್ಡ್ ಗ್ರಂಥಿಯ ಆಕಾರದಲ್ಲಿ ಅದು ಆಕಾರ ದೊಡ್ಡದಾಗುವಂತಹ ಸಾಧ್ಯತೆಗಳಿವೆ. ಸೊ ಅದು ಯಾವ ರೀತಿಯ ಥೈರಾಯ್ಡ್ ಸಂಬಂಧಿತ ಕಾಯಿಲೆ ಹಾಗೂ ಅದರ ಗುಣಲಕ್ಷಣಗಳೇನು? ಈಗ ನಮಗೆ ಸಾಧಾರಣವಾಗಿ ನಮಗೆ ಜೀವಿಸಬೇಕಾದ್ರೆ ಥೈರಾಯ್ಡ್ ನಾರ್ಮಲ್ ಲೆವೆಲಲ್ಲಿ ಥೈರಾಯ್ಡ್ ಹಾರ್ಮೋನ್ ನಾರ್ಮಲ್ ಲೆವೆಲಲ್ಲಿ ಇರಬೇಕು. ಈಗ ನಮಗೆ ನಮ್ಮ ಬೆಳವಣಿಗೆಯಲ್ಲಿ ಈ ಮಗುವಿಂದ ದೊಡ್ಡದವರಾಗುವಾಗ ಸಾಧಾರಣ ನಾರ್ಮಲ್ ಥೈರಾಯ್ಡ್ ಇಲ್ಲದಿದ್ದರೆ ತೊಂದರೆ ಬರುತ್ತೆ. ಈವನ್ ನಮಗೆ ಏನಂದ್ರೆ ನಮ್ಮ ಬ್ರೈನ್ ಡೆವಲಪ್ಮೆಂಟಿಗೆ ಈಗ ಡೆವಲಪ್ಮೆಂಟ್ ಟೈಮಲ್ಲಿ ಥೈರಾಯ್ಡ್ ನಾರ್ಮಲ್ ಲೆವೆಲ್ ಇರೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಕೆಲವರಿಗೆ ಏನಾಗ್ತದೆ ಅಂದ್ರೆ ನಮ್ದು ದೊಡ್ಡವರಾದ್ಮೇಲೆ ಅಡೋಲೆಸೆಂಟ್ ಇಲ್ಲದ್ರೆ ಅಡಲ್ಟ್ ಆದ್ಮೇಲೆ ಥೈರಾಯ್ಡ್ ಲೆವೆಲ್ ಕಮ್ಮಿ ಆಗ್ಬೋದು. ಥೈರಾಯ್ಡ್ ಲೆವೆಲ್ ಕಮ್ಮಿ ಆದ್ರೆ ಅದರದ್ದೇ ಕೆಲವು ಲಕ್ಷಣಗಳಿವೆ. ಕೆಲವರಿಗೆ ಥೈರಾಯ್ಡ್ ಲೆವೆಲ್ಸ್ ಜಾಸ್ತಿ ಆಗ್ತದೆ. ಥೈರಾಯ್ಡ್ ಲೆವೆಲ್ ಜಾಸ್ತಿ ಆದ್ರೆ ಅದರದ್ದೇ ಬೇರೆ ಲಕ್ಷಣಗಳಿವೆ. ಕೆಲವರಿಗೆ ಏನಾಗ್ತದೆ ಅಂದ್ರೆ ಥೈರಾಯ್ಡ್ ಲೆವೆಲ್ ಹಾರ್ಮೋನ್ ಲೆವೆಲ್ ನಾರ್ಮಲ್ ಇರ್ತದೆ, ಮಾತ್ರ ಗ್ರಂಥಿ ದೊಡ್ಡದಾಗ್ತದೆ, ಅದಕ್ಕೆ ಗಾಯ್ಟ್ರ್ ಅಂತೇವೆ. ಅದರಿಂದಾಗಿ ಕೆಲವು ಪ್ರಾಬ್ಲಮ್ಸ್ಗಳು ಬರ್ತವೆ. ಅದು ನಾವು ಇಂಥ ಪ್ರಾಬ್ಲಮ್ ಬರುವಾಗ ಅರ್ಲಿ ಸಿಂಪ್ಟಮ್ಸ್ ಏನಂತ ಫೈಂಡ್ ಔಟ್ ಮಾಡಿ ನಾವು ಮುಂದುವರಿಸಬೇಕು. ಯೂಶುವಲಿ ಅದರದ್ದು ಅರ್ಲಿ ಸಿಂಪ್ಟಮ್ಸ್ ಏನಿರುತ್ತೆ? ಒಂದು ಆಕಾರ ಬಿಟ್ಟರೆ ಅದರ ಬೇರೆ ಏನಾದರೂ ಅದರದ್ದು ಆಕಾರ ದೊಡ್ಡದಾಗೋದಕ್ಕಿಂತ ಮೊದಲು ಏನಾದರೂ ಸಿಂಪ್ಟಮ್ಸ್ ಇದೆಯಾ? ಈಗ ಸಾಧಾರಣವಾಗಿ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ಹೇಳ್ತೇವೆ. ನಮಗೆ ಅದರದ್ದು ಲೆವೆಲ್ ಜಾಸ್ತಿ ಆದರೆ ನಮಗೆ ಅದರ ಲಕ್ಷಣಗಳು ಎಕ್ಸೆಸಿವ್ ಸ್ವೆಟ್ಟಿಂಗ್, ಯಾಕಂದ್ರೆ ವಿಪರೀತವಾಗಿ ನಮಗೆ ಶೆಕೆ ಆಗ್ತದೆ. ಈಗ ಸಾಧಾರಣವಾಗಿ ನಾವು ನಡೀತಾ ಇದ್ವಿ, ನಾವು ದಿನನಿತ್ಯ ಕೆಲಸ ಮಾಡ್ತಾ ಇದ್ವಿ, ನಾವು ಏನಾಗ್ತಂದ್ರೆ ಈಗ ಸಡನ್ ಆಗಿ ನನಗೆ ಬೆವರು ಜಾಸ್ತಿ, ನನಗೆ ಫೆಟಿಗ್ ಅಂದ್ರೆ ಬೇಗ ನಮಗೆ ಸುಸ್ತಾಗಿ ಹೋಗ್ತದೆ, ವಿಪರೀತ ನಮಗೆ ಭಯ ಇರ್ತದೆ, ಟೆನ್ಷನ್ ಜಾಸ್ತಿ ಆಗ್ತದೆ, ಆಂಗ್ಸೈಟಿ ಜಾಸ್ತಿ ಆಗ್ತದೆ, ಹಸಿವು ಜಾಸ್ತಿ ಆಗ್ತದೆ. ಕೆಲವರು ಬಂದು ಹೇಳ್ತಾರೆ, ಡಾಕ್ಟರ್ ನನಗೆ ಇಷ್ಟೊಂದು ಹಸಿವು ಉಂಟು, ನಾನು ಇಷ್ಟು ತಿಂತಾ ಇದ್ದೇನೆ, ಆದರೂ ನಮಗೆ ನಂದು ವೆಯ್ಟ್ ಕಮ್ಮಿ ಆಗ್ತಾ ಹೋಗ್ತದೆ. ಇದು ಥೈರಾಯ್ಡ್ ಲೆವೆಲ್ ಜಾಸ್ತಿ ಆದ್ರೆ ಇಂಥ ಸಿಂಪ್ಟಮ್ಸ್ಗಳು ಬರ್ತವೆ. ಹೆದರಿಕೆ ಜಾಸ್ತಿ. ಈಗ ಜಾಸ್ತಿ ಆದಂತಾಗ ಏನು ಅಂತ ಕರೀತಾರೆ ಡಾಕ್ಟರ್? ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ, ಥೈರಾಯ್ಡ್ ಟಾಕ್ಸಿಕೋಸಿಸ್ ಅಂತ ಹೇಳ್ತೇವೆ. ಕೆಲವರಿಗೆ ಏನಾಗ್ತದೆ ಪ್ರೈಮರಿ ಥೈರಾಯ್ಡ್ ಟಾಕ್ಸಿಕೋಸಿಸ್ ಅಲ್ಲಿ ಇದರ ಸಿಂಪ್ಟಮ್ಸ್ ಜೊತೆಗೆ ನಮ್ಮ ಇದರ ಸೈಜ್ ಕೂಡ ದೊಡ್ಡದಾಗ್ತದೆ. ಅವ್ರದ್ದು ಕಣ್ಣಿನಲ್ಲಿ ಕೂಡ ಕೆಲವೊಮ್ಮೆ ನಮಗೆ ಕಣ್ಣು ದೊಡ್ಡದಾಗ್ತದೆ. ವಿಪರೀತ ಥೈರಾಯ್ಡ್ ಇರುವವರಿಗೆ ಸ್ಟೇರಿಂಗ್
ಲುಕ್ಸ್ ಬರ್ತದೆ. ನಾವು ನಿಮ್ಗೆ ಏನಾಗಿದೆ, ನಿನ್ ಕಣ್ಣಿಗೆ ಯಾಕೆ ದೊಡ್ಡದಾಗ್ತಾ ಉಂಟು, ಈ ಸಿಂಪ್ಟಮ್ಸ್ ಫಸ್ಟ್ ಬರ್ತದೆ, ಮತ್ತೆ ಈ ಸೈಜ್ ಇದು ದೊಡ್ಡದಾಗ್ತದೆ ಪ್ರೈಮರಿ ಥೈರಾಯ್ಡಿಸಮ್ ಅಲ್ಲಿ. ಓಕೆ. ಸೊ ಈಗ ಈ ಹೈಪರ್ ಥೈರಾಯ್ಡ್ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಈಗ ಸಾಮಾನ್ಯವಾಗಿ ಕೆಲವು ಗುಣಲಕ್ಷಣಗಳು ಇರುತ್ತೆ. ಸೊ ಯಾವ ಸಂದರ್ಭದಲ್ಲಿ ನಾವು ಡಾಕ್ಟರ್ಸ್ ಅನ್ನು ಅಪ್ರೋಚ್ ಆಗಬೇಕು? ಈಗ ನಮಗೆ ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಈಗ ನಮ್ಗೆ ಏನಾದರೂ ವ್ಯತ್ಯಾಸಗಳು ಕಂಡು ಬಂದ್ರೆ, ಈಗ ನಮ್ಗೆ ಸಾಧಾರಣ ನಾವು ಅಷ್ಟೊಂದು ಟೆನ್ಷನ್ ಮಾಡ್ತಾ ಇರಲಿಲ್ಲ. ಈಗ ಕೆಲವರು ಬಂದು ನಮ್ಮ ಹತ್ರ ಹೇಳ್ತಾರೆ, ಮನೆಯವರು ಬಂದು ಹೇಳ್ತಾರೆ, ಇದು ಡಾಕ್ಟರ್ ಇದು ನೋಡಿ ಜನ ಎಂತ ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ, ಲಾಸ್ಟ್ ಒಂದು 2 ತಿಂಗಳಿಂದ ಇದು ನಮ್ಮ ಮನೆಯಲ್ಲಿ ಇರುವಂತ ಜನನೇ ಅಲ್ಲ, ನಾವು ಮಾತಾಡಿದ್ರೆ ನಮ್ಮ ಹತ್ರ ಮಾತಾಡಲ್ಲ, ನಮ್ಗೆ ಬೈತಾರೆ, ನಾವು ಏನ್ ಹೇಳಿದ್ರು ವಿಪರೀತ ಅವ್ರಿಗೆ ಕೋಪ ಬರ್ತದೆ, ರಾತ್ರಿ ಇಡೀ ನಿದ್ರೆ ಮಾಡಲ್ಲ. ಇಂಥ ಲಕ್ಷಣಗಳು ಕಂಡು ಬಂದ್ರೆ ನಾವು ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಇವರಿಗೆ ಏನೋ ತಲೆಗೆ ಸಮಸ್ಯೆ ಇದೆ, ತುಂಬಾ ಸ್ಟ್ರೆಸ್ ಇದೆ, ಇಲ್ಲದ್ರೆ ಇವರಿಗೆ ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆ ಅಂತಾರೆ. ನಿಜವಾಗಿ ಇಂಥ ಸಿಚುವೇಶನ್ ಅಲ್ಲಿ ನೀವು ನಿಮ್ಮ ಡಾಕ್ಟರ್ ಅನ್ನು ಭೇಟಿಯಾಗಿ ಇವರಿಗೆ ಫಸ್ಟ್ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್. ಓಕೆ. ಅದು ಇವಾಗ ಈಗ ಹೇಳಿರುವಂಥದ್ದು ಥೈರಾಯ್ಡ್ ಗ್ರಂಥಿಯ ಪ್ರಕ್ರಿಯೆ ಜಾಸ್ತಿ ಆದರೆ ಅದ್ರ ಜೊತೆಯಲ್ಲಿ ಥೈರಾಯ್ಡ್ ಗ್ರಂಥಿಯ ಪ್ರಕ್ರಿಯೆ ಏನಿದೆ ಅದು ಕಮ್ಮಿ ಆದಾಗ ಯಾವ ರೀತಿಯ ಸಮಸ್ಯೆ ಉಂಟಾಗುತ್ತೆ? ಈಗ ಇದೇ ಎಕ್ಸಾಕ್ಟ್ಲಿ ಆಪೋಸಿಟ್ ಇದಾಗ್ತದೆ. ಏನಂದ್ರೆ ಇವರದು ಸಾಧಾರಣ ಆಕ್ಟಿವ್ ಆಗಿದ್ದಂತ ಜನರು ಅವ್ರ ಆಕ್ಟಿವಿಟಿ ಕಮ್ಮಿ ಆಗ್ತದೆ. ಏನು ಹೇಳಿದ್ರೆ ನನ್ಗೆ ಯಾವುದು ಮಾಡ್ಲಿಕ್ಕೆ ಮನಸ್ಸಿಲ್ಲ, ಯಾವತ್ತೂ ನನಗೆ ನಿದ್ರೆ ಮಾಡಬೇಕು, ಅವ್ರು ಏನು ತಿನ್ನಲ್ಲ ಆದ್ರೂ ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಏನು ಹೇಳಿದ್ರೆ ಒಂದು ಲೆಥಾರ್ಜಿಕ್ ಲೈಫಲ್ಲಿ ಒಂದು ಲೆಥಾರ್ಜಿ ಅಂತೇವೆ. ಈಗ ಥೈರಾಯ್ಡ್ ನಮ್ಮ ನಾರ್ಮಲ್ ಲೆವೆಲ್, ನಮಗೆ ನಾರ್ಮಲ್ ಆಕ್ಟಿವಿಟಿ ಆಗಿರ್ಬೇಕಾದ್ರೆ ನಾರ್ಮಲ್ ಥೈರಾಯ್ಡ್ ಲೆವೆಲ್ ಇರಬೇಕಾದ್ರೆ, ಇದು ಯೂಶುವಲಿ ಹೆಂಗಸರಿಗೆ ಕೂಡ ಈಗ ತಿಂಗಳಿಗೆ ಆಗುವಂತ ಇದು ನಮ್ಮ ಮೆನ್ಸ್ಟ್ರುಯೇಷನ್ ಅಲ್ಲಿ ಪ್ರಾಬ್ಲಮ್ ಬರ್ಬೋದು. ಇಲ್ಲ ಅಂದ್ರೆ ಕೆಲವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಹೆಚ್ಚು ಕಮ್ಮಿ ಆದ್ರೆ ಕನ್ಸೀವ್ ಆಗೋದಿಲ್ಲ. ಈಗ ಇವನ್ ಕನ್ಸೀವ್ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಕೆಲವರಿಗೆ ಕನ್ಸೀವ್ ಆದ್ರೆ ಈಗ ಥೈರಾಯ್ಡ್ ಲೆವೆಲ್ ಜಾಸ್ತಿ ಆದ್ರೆ ಇಲ್ಲದ್ರೆ ಕಮ್ಮಿ ಆದ್ರೆ ಪ್ರೆಗ್ನೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ, ರಿಪೀಟೆಡ್ ಅಬೋರ್ಷನ್ ಆಗ್ತದೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ನಾವು ಫಸ್ಟ್ ಯಾವತ್ತು ಈಗ ಥೈರಾಯ್ಡ್ ಅಸೆಸ್ಮೆಂಟ್ ಅನ್ನು ಮಾಡಿಕೊಂಡು, ಯಾಕೆಂದ್ರೆ ಇದು ಕಂಪ್ಲೀಟ್ಲಿ ರಿವರ್ಸಿಬಲ್ ಪ್ರಾಬ್ಲಮ್. ಇದು ಇಂಥ ಪ್ರಾಬ್ಲಮ್ ಬಂದ್ರೆ ನಮಗೆ ಅಯ್ಯೋ ನನಗೆ ಇಂಥ ದೊಡ್ಡ ಕಾಯಿಲೆ ಬಂತು, ನಾನಿನ್ನು ಹೋಯ್ತು, ನನ್ನ ಲೈಫ್ ಹೋಯ್ತು ಹಾಗೆ ಅನ್ನುವ ಸಿಚುವೇಶನ್ ಅಲ್ಲ. ಇದನ್ನು ಕಂಪ್ಲೀಟ್ ಆಗಿ ನಮಗೆ ಕಂಟ್ರೋಲ್ ಮಾಡ್ಬೋದು, ಇದನ್ನು ಕಂಪ್ಲೀಟ್ ಆಗಿ ರಿವರ್ಸೇ ಮಾಡ್ಬೋದು. ಓಕೆ. ಹಾಗಿದ್ರೆ ಈ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿದಂತಹ ಕಾಯಿಲೆಗಳನ್ನು ಗುಣಪಡಿಸೋದಕ್ಕೆ ಅಥವಾ ಕಂಡುಹಿಡಿಯೋದಕ್ಕೆ ಯಾವೆಲ್ಲ ಪರೀಕ್ಷೆಗಳು ಇವಾಗ ಲಭ್ಯ ಇದೆ? ಈಗ ನಮಗೆ ಸಾಧಾರಣವಾಗಿ ಥೈರಾಯ್ಡ್ ಅಲ್ಲಿ ನಮಗೆ ಡೌಟ್ ಬಂದ್ರೆ ಏನು ಹೆಚ್ಚು ದೊಡ್ಡ ಟೆಸ್ಟ್ಗಳಂತ ಮಾಡಬೇಕಿಲ್ಲ. ಈಗ ಮೆಜಾರಿಟಿ ಆಫ್ ಥೈರಾಯ್ಡ್ಗೆ ಸಿಂಪಲ್ ಅಂದ್ರೆ ಒಂದು ನೀವು ಡಾಕ್ಟರ್ ಹತ್ರ ಭೇಟಿ ಆದ್ರೆ, ಈಗ ಡಾಕ್ಟರ್ ಸರ್ಜನ್ ಆಗಲಿ ಫಿಸಿಷಿಯನ್ ಆಗಲಿ, ಈಗ ನೀವು ಡಾಕ್ಟರ್ ಹತ್ರ ಹೋದ್ರೆ ನಿಮ್ಮ ಸಿಂಪ್ಟಮ್ಸ್ ಹೇಳಿ ಆದ್ಮೇಲೆ ಅವರಿಗೆ ಯೂಶಲಿ ದೇ ಕ್ಯಾನ್ ಮೇಕ್ ಔಟ್, ಅವರಿಗೆ ಗೊತ್ತಾಗ್ತದೆ ಇದು ಥೈರಾಯ್ಡ್ ಪ್ರಾಬ್ಲಮ್ ಇರಬಹುದು, ಇದು ಥೈರಾಯ್ಡ್ ಹೈಪರ್ ಥೈರಾಯ್ಡ್ ಇಲ್ಲದ್ರೆ ಹೈಪೋಥೈರಾಯ್ಡ್ ಲಕ್ಷಣಗಳು. ನಮಗೆ ಬೇಸಿಕ್ ಸಿಂಪಲ್ ಒಂದು ಬ್ಲಡ್ ಟೆಸ್ಟ್ ಮಾಡಿದ್ರೆ ಸಾಕು, ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಹೇಳ್ತೇವೆ. ಇಂಥ ಒಂದು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಮಾಡಿದ್ರೆ ನಮಗೆ ಥೈರಾಯ್ಡ್ ಲೆವೆಲ್ ಗೊತ್ತಾಗ್ತದೆ. ಈಗ ಫ್ರೀ T3 T4 ಅಂತೇವೆ, ಇಲ್ಲಿ ಮತ್ತೆ TSH ಅಂತ, ಇದು 3 ಟೆಸ್ಟ್ಗಳು ಮಾಡಿ ನೋಡಿದ್ರೆ ನಮಗೆ ಕ್ಲಿಯರ್ ಕಟ್ ಹೇಳ್ಬೋದು ಥೈರಾಯ್ಡ್ ಫಂಕ್ಷನ್ ಅಲ್ಲಿ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ನಮಗೆ ಕ್ಲಿಯರ್ ಕಟ್ ಗೊತ್ತಾಗ್ತದೆ. ಸೊ ಅದು ಗೊತ್ತಾದಂಥ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ಪಡಿಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಚಿಕಿತ್ಸಾ ವಿಧಾನಗಳಿವೆ, ಹಾಗೂ ಈ ಸರ್ಜರಿ ಅಂತ ಕೂಡ ಹೇಳ್ತಾರೆ. ಥೈರಾಯ್ಡ್ ಸಮಸ್ಯೆ ಇದ್ದವರು ಕೆಲವರು ಸರ್ಜರಿಯನ್ನು ಡಾಕ್ಟರ್ಸ್ ಕೆಲವರು ರೆಕಮೆಂಡ್ ಮಾಡ್ತಾರೆ. ಕೆಲವರಿಗೆ ಸರ್ಜರಿ ಅಂತ ಹೇಳಿದ್ರೆ ಕೂಡ ತುಂಬ ಭಯ ಆಗಿಬಿಡುತ್ತೆ, ಹೋಗ್ಬೇಕಾ ಬೇಡವಾ, ಅದರಿಂದ ಏನಾದರೂ ಕಾಂಪ್ಲಿಕೇಶನ್ಸ್ ಬರ್ಬೋದಾ, ಅಥವಾ ಸರ್ಜರಿ ಮಾಡಿದ ಮೇಲೆ ಏನೆಲ್ಲ ಪ್ರಿಕಾಷನ್ಸ್ ತಗೊಳ್ಬೇಕಾಗ್ತದೆ, ಅದರ ನಂತರ ಏನಾಗುತ್ತೆ, ಸೊ ಹೀಗೆಲ್ಲ ತುಂಬ ಭಯ ಇದೆ. ಅದರ ಬಗ್ಗೆ ಒಂದು ಸ್ವಲ್ಪ ಕ್ಲಿಯರೆನ್ಸ್. ಈಗ ಸಾಧಾರಣವಾಗಿ ನಾವು ಥೈರಾಯ್ಡ್ ಲೆವೆಲ್ ಕಮ್ಮಿ ಆದ್ರೆ ಈಗ ಸೈಜ್ ಅಲ್ಲಿ ಏನು ವ್ಯತ್ಯಾಸ ಬರಲಿಲ್ಲ. ಈಗ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿದೆ ಥೈರಾಯ್ಡ್ ಗ್ರಂಥಿದು ಸೈಜ್ ದೊಡ್ಡದಾಗುವಾಗ ಏನಾಗ್ತದೆ ಅಂದ್ರೆ ಅದು ಆ ಏರಿಯಾದಲ್ಲಿ ಇರುವಂತ ನಮ್ಮ ಕೆಲವರಿಗೆ ವಾಯ್ಸ್ ಚೇಂಜ್ ಬರ್ತದೆ, ಅಲ್ಲಿರುವಂಥ ನರಕ್ಕೆ ಒಂದು ಪ್ರೆಷರ್ ಬಿದ್ದರೆ, ಇಲ್ಲದ್ರೆ ನಮಗೆ ಈ ಶ್ವಾಸನಾಳ ಇದೆ ಟ್ರೇಕ್ಯ ಅಂತೇವೆ, ಅದರ ಮೇಲೆ ಪ್ರೆಷರ್ ಬಂದರೆ ಕೆಲವರಿಗೆ ದಮ್ ತೆಗಿಲಿಕ್ಕೆ ಪ್ರಾಬ್ಲಮ್, ಉಸಿರಾಡಲಿಕ್ಕೆ ಪ್ರಾಬ್ಲಮ್ ಬರ್ತದೆ. ಇಲ್ಲದ್ರೆ ಕೆಲವರಿಗೆ ಅವ್ರು ಹೇಳ್ತಾರೆ ನಾವು ಊಟ ಮಾಡುವಾಗ ನಮಗೆ ಕಟ್ಟಿದಾಗೆ ಆಗ್ತದೆ. ಇಂಥ ಸಿಚುವೇಶನ್ ಅಲ್ಲಿ ನಾವು ಸಿಂಪ್ಟಮೆಟಾಲಜಿ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಇಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂದ್ರೆ ಮಾತ್ರ ಅದಕ್ಕೆ ಸರ್ಜರಿ ಮಾಡಿ ತೆಗಿಬೇಕು. ಈಗ ಸರ್ಜರಿ ಮಾಡೋದು ಗ್ಲ್ಯಾಂಡ್ ದೊಡ್ಡದಾದ್ರೆ ಮಾತ್ರ. ಈಗ ಗ್ಲ್ಯಾಂಡ್ ನಾರ್ಮಲ್ ಸೈಜ್ ಇದೆ, ಏನಾದರೂ ಹೈಪೋ ಇಲ್ಲದ್ರೆ ಹೈಪರ್ ಫಂಕ್ಷನ್ ಇದ್ರೆ ನಮಗೆ ಅದು ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಮಾಡಬಹುದು. ಈಗ ಒಂದು ವೇಳೆ ಸರ್ಜರಿ ಆದಂತಹ ಸಂದರ್ಭದಲ್ಲಿ ಆದ್ಮೇಲೆ ನಾವು ಏನೆಲ್ಲ ಪ್ರಿಕಾಷನ್ಸ್ ಅನ್ನು ತಗೊಳ್ಬಹುದು? ಈಗ ಸರ್ಜರಿ ಅಕಸ್ಮಾತ್ ಬೇಕು ಬಂದ್ರೆ ಈಗ ನಮಗೆ ಯೂಶುವಲಿ ಈಗ ಹೈಪೋಥೈರಾಯ್ಡ್ ಆದರೆ ನಾವು ಅದಕ್ಕೆ ಮದ್ದು ಕೊಡ್ತೇವೆ. ಥೈರಾಯ್ಡ್ ಮದ್ದು ಕೊಟ್ಟು ನಾವು ಲೆವೆಲ್ ಅನ್ನು ನಾರ್ಮಲ್ ಇಡಿಸ್ತೇವೆ. ನಾವು ಎವ್ರಿ ಒನ್ಸ್ ಇನ್ 1 ಮಂತ್ 2 ಮಂತ್ಸ್ 3 ಮಂತ್ಸ್ ನಮಗೆ ಅದರ ಲೆವೆಲ್ ಚೆಕ್ ಮಾಡಿ ನಮಗೆ ಥೈರಾಯ್ಡ್ ರಿಪ್ಲೇಸ್ಮೆಂಟ್ ಕೊಡ್ಬೋದು. ಈಗ ಡಯಾಬಿಟಿಸ್ ಇದ್ದವರಿಗೆ ಇನ್ಸುಲಿನ್ ಕಮ್ಮಿಯಿಂದ ಪ್ರಾಬ್ಲಮ್ ಬರ್ತದೆ, ಅದೇ ಥರ ಥೈರಾಯ್ಡ್ ಇದ್ದವರಿಗೆ ಥೈರಾಯ್ಡ್ ಕಮ್ಮಿಯಿಂದ ಪ್ರಾಬ್ಲಮ್ ಬಂದರೆ ನಾವು ಅದನ್ನು ಥೈರಾಯ್ಡ್ ರಿಪ್ಲೇಸ್ಮೆಂಟ್ ಕೊಡ್ತೇವೆ.
ಈಗ ಥೈರಾಯ್ಡ್ ಲೆವೆಲ್ ಜಾಸ್ತಿ ಇದ್ರೆ ಮೆಡಿಸಿನ್ ಕೊಟ್ಟದನ್ನು ಕಮ್ಮಿ ಮಾಡ್ಲಿಕ್ಕೆ ನೋಡ್ತೇವೆ. ಅಕಸ್ಮಾತ್ ಈಗ ನಮಗೆ ಇದು ಲೆವೆಲ್ ನಾರ್ಮಲ್ ಇದೆ ಮಾತ್ರ ನಮಗೆ ಸರ್ಜರಿ ಬೇಕಾಗಿ ಬಂತು, ಹಾಗಾದ್ರೆ ಈಗ ನಾವು ನೋಡ್ತೇವೆ ಏನಂದ್ರೆ ಈ ಎಂಟೈರ್ ಥೈರಾಯ್ಡ್ ಗ್ಲ್ಯಾಂಡ್ ಅಂದ್ರೆ ನಮ್ಗೆ ಎರಡು ಸೈಡಲ್ಲಿ ಇದೆ, ಲೆಫ್ಟ್ ಸೈಡಲ್ಲಿ ಒಂದಿದೆ, ರೈಟ್ ಸೈಡಲ್ಲಿ ಒಂದು ಲೋಬ್ ಇದೆ, ಎರಡು ಲೋಬ್ ಅಂತೇವೆ. ಅದು ಒಂದೇ ಗ್ಲ್ಯಾಂಡ್ ಇದು ಎರಡು ಭಾಗ. ಈಗ ಎರಡು ಭಾಗದಲ್ಲೂ ಪ್ರಾಬ್ಲಮ್ ಇದ್ರೆ ನಾವು ಕಂಪ್ಲೀಟ್ ಆಗಿ ಇಡೀ ಥೈರಾಯ್ಡ್ ಅನ್ನು ತೆಗಿಬೇಕಾಗ್ತದೆ. ಈಗ ಒಂದೇ ಭಾಗದಲ್ಲಿ ಪ್ರಾಬ್ಲಮ್ ಇದ್ರೆ ನಮ್ಗೆ ಆ ಭಾಗವನ್ನು ಮಾತ್ರ ತೆಗಿಬೇಕಾಗ್ತದೆ. ಯಾಕಂದ್ರೆ ಒಂದು ಲೋಬ್ ಅಂತ ತೆಗಿದೆ, ಥೈರಾಯ್ಡೆಕ್ಟಮಿ ಅಂತೇವೆ ನಾವು. ಈಗ ಹೆಮಿಥೈರಾಯ್ಡೆಕ್ಟಮಿ ಮಾಡ್ಬೇಕಾಗಿ ಬಂದ್ರೆ ಫಂಕ್ಷನ್ಸ್ ಗಳು ನಾರ್ಮಲ್ ಇದ್ರೆ ಸರ್ಜರಿ ಆದ್ಮೇಲೆ ಏನೂ ಟ್ರೀಟ್ಮೆಂಟ್ ಬೇಕಾಗಿ ಬರುವುದಿಲ್ಲ ನಮ್ಗೆ. ಅದರಲ್ಲಿ ಥೈರಾಯ್ಡ್ ಸರ್ಜರಿ ಮಾಡಿ ಅಲ್ಲಿ ನಿಲ್ಲಿಸಬಹುದು. ಬಾಕಿದ್ದ ಥೈರಾಯ್ಡ್, ಈಗ ಅರ್ಧ ಥೈರಾಯ್ಡ್ ಬಾಕಿ ಇದ್ರು ಅದು ನಮಗೆ ನಾರ್ಮಲ್ ಲೆವೆಲ್ ಅನ್ನು ಮೇಂಟೈನ್ ಮಾಡಿ ಕೊಡುತ್ತೆ. ಈಗ ಅದರಲ್ಲಿ ಒಂದು ಭಾಗವನ್ನು ತೆಗೆದಂಥ ಸಂದರ್ಭದಲ್ಲಿ ನಮ್ಮ ನಾರ್ಮಲ್ ಫಂಕ್ಷನಿಗೆ ಏನಾದರೂ ಸಮಸ್ಯೆ ಆಗುತ್ತಾ? ಯೂಶುವಲಿ ನಮ್ಮ ಥೈರಾಯ್ಡ್ ನಾರ್ಮಲ್ ಇದ್ರೆ ನಮಗೆ ಅರ್ಧ ಥೈರಾಯ್ಡ್ ಸಾಕು. ಈಗ ದೇವರು ನಮ್ಮನ್ನು ರಚಿಸುವಾಗ ನಮಗೆ ಬೇಕಿದ್ದಕ್ಕಿಂತ ತುಂಬ ಕೊಟ್ಟಿದ್ದಾರೆ. ನಮಗೆ 2 ಲಂಗ್ಸ್ ಕೊಟ್ಟಿದ್ದಾರೆ, 2 ಕಿಡ್ನಿ ಕೊಟ್ಟಿದ್ದಾರೆ, ಒಂದು ದೊಡ್ಡ ಲಿವರ್ ಕೊಟ್ಟಿದ್ದಾರೆ. ಲಿವರಲ್ಲಿ 20% ಲಿವರ್ ಸಾಕು ನಮಗೆ. ಅದೇ ಥರ ನಮಗೆ ಒಂದು ಲೋಬಿಂದು ಅರ್ಧ 50% ಥೈರಾಯ್ಡ್ ಫಂಕ್ಷನ್ ಆದರೂ ನಾರ್ಮಲ್ ಥೈರಾಯ್ಡ್ ಲೆವೆಲ್ ಮೇಂಟೈನ್ ಆಗ್ತದೆ. ನಮಗೆ ಇವನ್ ಸಮ್ಟೈಮ್ಸ್ ಏನ್ ಮಾಡ್ತೇವೆ ಅಂದ್ರೆ ಮುಂಚಿನ ಕಾಲ, ಈಗ 10 years ಬ್ಯಾಕ್ ನಾವು ಸಬ್ ಟೋಟಲ್ ಥೈರಾಯ್ಡೆಕ್ಟಮಿ ಅಂತೀವಿ. ನಾವು ಒಂದು 4 grams ಥೈರಾಯ್ಡ್ ಮಾತ್ರ ವಾಪಸ್ ಬಿಡ್ತಿದ್ವಿ ಒಳಗಡೆ ಈಚ್ ಸೈಡ್ ಅಲ್ಲಿ. 4 grams ಬಿಟ್ರೆ ನಾರ್ಮಲ್ ಥೈರಾಯ್ಡ್ ಫಂಕ್ಷನ್ಗೆ ಸಾಕಾಗ್ತದೆ, ನಮ್ಗೆ ಇಡೀ ಗ್ಲ್ಯಾಂಡ್ ಬೇಕಂತ ಇಲ್ಲ. ಮತ್ತೆ ಕೆಲವರಿಗೆ ಒಂದು ರೀತಿಯ ಭಯ ಇದೆ, ಈ ಥೈರಾಯ್ಡ್ ಗ್ಲ್ಯಾಂಡ್ ಏನಾದರೂ ಸರ್ಜರಿ ಮಾಡಿದ್ರೆ ರಿಮೂವ್ ಮಾಡಿದ್ರೆ ಏನಾದರೂ ವಾಯ್ಸ್ ಬಾಕ್ಸಿಗೆ ಅಥವಾ ಆ ಥರ ಏನಾದರೂ ಸಮಸ್ಯೆ ಆಗುತ್ತೆ? ಈಗ ಸಾಧಾರಣ ಏನಾಗ್ತದೆ ಅಂದ್ರೆ ನಮಗೆ ಥೈರಾಯ್ಡ್ ಗ್ಲ್ಯಾಂಡ್ ಅಂದ್ರೆ ಅದರ ನಾನು ಹೇಳಿದಲ್ಲ ರಿಲೇಶನ್ಶಿಪ್ ಈ ವಾಯ್ಸ್ ಕಂಟ್ರೋಲ್ ಮಾಡುವಂತ ನರಗಳಿವೆ, ರಿಕರೆಂಟ್ ಲ್ಯಾರಿಂಜಲ್ ನರ್ವ್ ಅಂತವೆ, ಮತ್ತೆ ಸುಪೀರಿಯರ್ ಲ್ಯಾರಿಂಜಲ್ ನರ್ವ್, ಅದು ಮೇಲ್ಗಡೆ ಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ರಿಕರೆಂಟ್ ಲ್ಯಾರಿಂಜಲ್ ನರ್ವ್. ಇದು ನಮ್ಮ ಥೈರಾಯ್ಡ್ ಮತ್ತೆ ಇದು ತುಂಬಾ ಕ್ಲೋಸ್ ಆಗಿ ಪರಸ್ಪರ ವೆರಿ ಕ್ಲೋಸ್ಲಿ ರಿಲೇಟೆಡ್. ಥೈರಾಯ್ಡ್ ಹಿಂದ್ಗಡೆ ಇರ್ತವೆ. ಈಗ ನಾವು ಥೈರಾಯ್ಡ್ ಅಕಸ್ಮಾತ್ ಆಪರೇಷನ್ ಮಾಡುವಾಗ ಈ ನರ್ವಿಗೆ ಏನಾದರೂ ಡ್ಯಾಮೇಜ್ ಬಂದಲ್ಲಿ ವಾಯ್ಸಿಗೆ ಚೇಂಜಸ್ ಬರ್ಬೋದು. 2 ಸೈಡು ಡ್ಯಾಮೇಜ್ ಬಂದಲ್ಲಿ ನಮಗೆ ದಮ್ಮು ತೆಗಿಲಿಕ್ಕೆ ಇಲ್ಲದ್ರೆ ಟೋಟಲ್ ವಾಯ್ಸಿಗೆ ಪ್ರಾಬ್ಲಮ್ ಬರ್ಬೋದು. ಬಟ್ ಇನ್ ದ ಮಾಡರ್ನ್ ಎರಾ ಈಗ ನಾವು ಮಾಡುವಂಥ ಸರ್ಜರಿ ಇಸ್ ದ ಟೆಕ್ನಿಕ್ಸ್ ಆ್ಯಂಡ್ ದ ಸ್ಕಿಲ್ಸ್ ಆರ್ ಎಕ್ಸ್ಪರ್ಟೈಸ್ಡ್. ಸೊ ಯೂಶುವಲಿ ನರ್ವ್ ಇಂಜುರಿ ಬರೋದು ಚಾನ್ಸಸ್ ಆರ್ ತುಂಬ ಕಮ್ಮಿ, ಅದಷ್ಟು ಹಾಗೆ ಬರೋದಿಲ್ಲ. ನಾವಂದ್ರೆ ಅಷ್ಟು ಯು ಕ್ಯಾನ್ ಪ್ರಿಸೈಸ್ಲಿ ನಾವು ನರ್ವ್ ಅನ್ನು ನೋಡ್ತೇವೆ, ಅದನ್ನು ಟ್ರೇಸ್ ಮಾಡಿ ಅದನ್ನು ವಿ ಯೂಶುವಲಿ ಪ್ರಿಸರ್ವ್ ಇಟ್. ಫಾರ್ ಶಾರ್ಟ್ ಟರ್ಮ್ ಸ್ವಲ್ಪ ವಾಯ್ಸ್ ಚೇಂಜಸ್ ಬರ್ಬೋದು, ಯೂಶುವಲಿ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಬರೋದಿಲ್ಲ ಥೈರಾಯ್ಡ್ ಸರ್ಜರಿಯಿಂದ. ಈಗ ಪ್ರೆಗ್ನೆನ್ಸಿ ಸಂದರ್ಭದಲ್ಲಿ ಬಂದಂತಹ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿತ ಕಾಯಿಲೆಗಳು ಬಂದಾಗ ಸೊ ಅವುಗಳಿಗೆ ಮೆಡಿಕೇಶನ್ ಒಂದೇ ತರ ಇರುತ್ತಾ ಅಥವಾ ಯಾವ ರೀತಿ ಪ್ರಿಕಾಷನ್ ತಗೊಳ್ಬೇಕು? ಯೂಶುವಲಿ ಪ್ರೆಗ್ನೆನ್ಸಿಯಲ್ಲಿ ಈಗ ನಮಗೆ ಹೈಪೋಥೈರಾಯ್ಡ್ ಬಂದರೆ ನಮಗೆ ಟ್ಯಾಕಲ್ ಮಾಡಲಿಕ್ಕೆ ಈಸಿ, ಏನು ತೊಂದರೆ ಇಲ್ಲ. ನಾವು ಥೈರಾಯ್ಡ್ ರಿಪ್ಲೇಸ್ಮೆಂಟ್ ಕೊಡ್ತೇವೆ, ಹಾರ್ಮೋನ್ ಥೆರಪಿ ಕೊಡ್ತೇವೆ. ಈಗ ಹೈಪರ್ ಥೈರಾಯ್ಡ್ ಅಂದರೆ ಥೈರಾಯ್ಡ್ ಲೆವೆಲ್ ಜಾಸ್ತಿ ಆದರೆ, ಯಾಕೆಂದರೆ ಥೈರಾಯ್ಡ್ ಲೆವೆಲ್ ನಾರ್ಮಲ್ ಇಲ್ಲ ಅಂದರೆ ಪ್ರೆಗ್ನೆನ್ಸಿಗೆ ಮಾತ್ರ ಅಲ್ಲ ಹೊಟ್ಟೆಯಲ್ಲಿ ಬೆಳೆಯುವಂಥ ಮಗುವಿಗೆ ಕೂಡ ಎಫೆಕ್ಟ್ ಆಗ್ತದೆ. ಸೊ ನಾವು ನಾರ್ಮಲ್ ರೇಂಜ್ ಮೇಂಟೈನ್ ಮಾಡಬೇಕಾಗ್ತದೆ. ಈಗ ನಾವು ನಾರ್ಮಲಿ ಕೊಡುವಂಥ ಈಗ ಆಂಟಿ ಥೈರಾಯ್ಡ್ ಡ್ರಗ್ಸ್ ಅಂತೇವೆ, ಥೈರಾಯ್ಡ್ ಲೆವೆಲ್ ಜಾಸ್ತಿ ಇರುವವರಿಗೆ ನಾವು ಆಂಟಿ ಥೈರಾಯ್ಡ್ ಡ್ರಗ್ಸ್ ಕೊಡ್ತೇವೆ. ಅದು ಪ್ರೆಗ್ನೆನ್ಸಿಯಲ್ಲಿ ವಿಲ್ ಹ್ಯಾವ್ ಟು ಗಿವ್ ಎ ಸೆಪರೇಟ್ ಡ್ರಗ್ ಸೆಟ್ ಆಫ್ ಡ್ರಗ್ಸ್. ನಾವು ಪ್ರೊಪೈಲ್ ಥೈರಾಯ್ಡ್ ಅಂತ ಕೊಡ್ತೇವೆ. ಸೊ ವಿಲ್ ಟೇಕ್ ಕೇರ್ ಆಫ್ ದಟ್. It doesn't affect the arm the baby when we give that. Okay. ಡಾಕ್ಟರ್, ಈಗ ಥೈರಾಯ್ಡ್ ಗ್ರಂಥಿಯಲ್ಲಿ ಕ್ಯಾನ್ಸರ್ ಆಗುವಂಥ ಸಾಧ್ಯತೆಗಳು ಇವೆ. ಸೊ ಈ ಕ್ಯಾನ್ಸರ್ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಚಿಕಿತ್ಸೆಯನ್ನು ನೀವು ಕೊಡ್ತೀರಾ? ಈಗ ನಮಗೆ ಜನರು ಬಂದು ಹೇಳ್ತಾರೆ, ನಂದು ಥೈರಾಯ್ಡ್ ದೊಡ್ಡದಾಗಿದೆ, ಇದರಿಂದ ಕ್ಯಾನ್ಸರ್ ಇರ್ಬೋದು, ನನಗೆ ಏನೋ ತೊಂದರೆ ಪ್ರಾಬ್ಲಮ್ ಬಂದಿದೆ. ಮೆಜಾರಿಟಿ ಆಫ್ ದ ಟೈಮ್ ಈ ಥೈರಾಯ್ಡ್ ಕಾಯಿಲೆ ಬರೋದು ಹೆಂಗಸರಲ್ಲಿ, ಗಂಡಸರಲ್ಲಿ ಬರೋದು ಕಮ್ಮಿ. ಈಗ ಹೆಂಗಸರಲ್ಲಿ ಬರುವಂಥದ್ದು ಮೆಜಾರಿಟಿ 80 to 90% ಆಫ್ ದ ಥೈರಾಯ್ಡ್ ಗಾಯ್ಟ್ರ್ ಅಂತೇವೆ ನಾವು. ಥೈರಾಯ್ಡ್ ದೊಡ್ಡದಾಗೋದಕ್ಕೆ ಗಾಯ್ಟ್ರ್ ಇಸ್ ಬಿನೈನ್ ಅಂದರೆ ಕ್ಯಾನ್ಸರ್ ಇರೋದಿಲ್ಲ. ಇದು ನಾವು ಏನಂತೇವೆ ಅಂದರೆ ಮಲ್ಟಿ ನಾಡ್ಯುಲರ್ ಗಾಯ್ಟ್ರ್ ಅಂತೇವೆ. ಮಲ್ಟಿ ನಾಡ್ಯುಲರ್ ಗಾಯ್ಟ್ರಿಂದಾಗಿ ದೊಡ್ಡದಾಗ್ತದೆ. ಅದಕ್ಕೆ ನಾವು ಚಿಕಿತ್ಸೆ ತೆಗೆದ್ರೆ ಇಟ್ ಇಸ್ ಫುಲ್ಲಿ ಕಂಟ್ರೋಲ್ಡ್. ಈಗ ಅಕಸ್ಮಾತ್ ನಮ್ಮಲ್ಲಿ ಒಂದು ಗಡ್ಡೆ ಬಂದಿದೆ ಥೈರಾಯ್ಡಲ್ಲಿ, ಅದು ತುಂಬ ಗಟ್ಟಿ ಉಂಟು, ಇಲ್ಲದಿದ್ದರೆ ಸಡನ್ ಆಗಿ ಅದರದ್ದು ಸೈಜ್ ದೊಡ್ಡದಾಗ್ತದೆ, ಇಲ್ಲದ್ರೆ ನೋವು ಬಂತು, ಇಲ್ಲಾಂದರೆ ಪುರುಷರಲ್ಲಿ ಬರುವಂಥ ಥೈರಾಯ್ಡಲ್ಲಿ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ಗಳು ಸ್ವಲ್ಪ ಜಾಸ್ತಿ. ಈಗ ಕ್ಯಾನ್ಸರ್ ಬಂದ್ರೇನೆ ನಮಗೆ ಸಾಧಾರಣ ಬರುವುದಂದರೆ ನಾವು ಅದನ್ನು ಟೆಸ್ಟ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ಪ್ಯಾಪಿಲರಿ ಕಾರ್ಸಿನೋಮಾ ಥೈರಾಯ್ಡ್ ಅಂತೇವೆ. ಪ್ಯಾಪಿಲರಿ ಕಾರ್ಸಿನೋಮಾ ಬಂದರೆ ಈಗ ನಾವು ಮಕ್ಕಳಿಗೆ ಕಲಿಸುವಾಗ ಹೇಳ್ತೇವೆ
ನಮಗೆ ದೇವರು ಒಂದು ಕ್ಯಾನ್ಸರ್ ವಿಧಿಸಿದ್ರೆ ಪ್ಯಾಪಿಲರಿ ಕಾರ್ಸಿನೋಮಾ ಥೈರಾಯ್ಡ್ ಬಂದ್ರೆ ನಮಗೆ ಅದನ್ನು ಕಂಪ್ಲೀಟ್ ಆಗಿ ಯೂಶುವಲಿ ಅರ್ಲಿ ಸ್ಟೇಜ್ ಅಲ್ಲಿ ಕಂಡುಹಿಡಿದ್ರೆ ಕ್ಯೂರ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಈ ಥೈರಾಯ್ಡ್ ಬರದೇ ಇರೋ ಹಾಗೆ ಏನಾದರೂ ಪ್ರಿಕಾಷನ್ಸ್ ಇದೆಯಾ ಡಾಕ್ಟರ್? ಥೈರಾಯ್ಡ್ ಬರದೇ ಇರೋದು ಹಾಗೆ ಏನು ಮಾಡೋಕ್ಕೆ ಆಗಲ್ಲ. ಯಾಕೆಂದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಬರೋದು ನಮಗೆ ಡೇ ಟು ಡೇ ಆಕ್ಟಿವಿಟಿ ಆದರೆ ಗೊತ್ತಾಗ್ತದೆ, ಇಲ್ಲದ್ರೆ ಪ್ರಿವೆನ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಮುಂಚಿನ ಕಾಲದಲ್ಲಿ ಎಂಡಮಿಕ್ ಗಾಯ್ಟ್ರ್ ಅಂತ ಇತ್ತು. ಎಂಡಮಿಕ್ ಗಾಯ್ಟ್ರ್ ಅಂದ್ರೆ ನಮಗೆ ಅಯೋಡಿನ್ ಡೆಫಿಷಿಯನ್ಸಿಯಿಂದ ನಮಗೆ ಈ ಪರ್ವತ ಏರಿಯಾದಲ್ಲಿರುವಾಗ ಹಿಲ್ಲಿ ಏರಿಯಾದಲ್ಲಿ ಈಗ ಹಿಲ್ಲಿ ರೀಜನ್ಸ್ ಅಲ್ಲಿ ಇರುವವರಿಗೆ ಅಯೋಡಿನ್ ಡೆಫಿಷಿಯನ್ಸಿಯಿಂದಾಗಿ ಥೈರಾಯ್ಡ್ ದೊಡ್ಡದಾಗ್ತಾ ಇತ್ತು, ಎಂಡಮಿಕ್ ಗಾಯ್ಟ್ರ್ ಹೇಳ್ತೇವೆ. ಮತ್ತೆ ಈಗಿನ ಕಾಲದಲ್ಲಿ ನಾವು ಸಾಲ್ಟ್ ಅಲ್ಲಿ ಅಯೋಡಿನ್ ಹಾಕಿ ಸಪ್ಲೈ ಮಾಡ್ತಾರೆ. ಇಟ್ಸ್ ಅಯೋಡೈಸ್ ಸಾಲ್ಟ್ ಇಸ್ ಸಪ್ಲೈಡ್ ಬೈ ದ ಗವರ್ಮೆಂಟ್. ಸೊ ಎಂಡಮಿಕ್ ಗಾಯ್ಟ್ರ್ ಅನ್ನೋದು ಇವಾಗ ನಾವು ಕಾಣೋದು ತುಂಬಾ ಕಮ್ಮಿ ಆಗಿದೆ. ಓಕೆ, ಸೊ ವೀಕ್ಷಕರೇ, ಈಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ. ವಿರಾಮದ ನಂತರ ಮತ್ತೆ ಇದೇ ವಿಚಾರದ ಬಗ್ಗೆ ನಾವು ಮುಂದುವರಿಸೋಣ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವೀಕ್ಷಕರೇ, ಯುನಿಟಿ ಹಾಸ್ಪಿಟಲ್ ಮಂಗಳೂರು ಇವರ ಪ್ರಾಯೋಜಕತ್ವದ ಆರೋಗ್ಯ ಸ್ಪರ್ಶ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅಶ್ಫಾಕ್ ಮೊಹಮ್ಮದ್. ಅವರು ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿತ ಕಾಯಿಲೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಡಾಕ್ಟರ್, ನೀವು ಇವಾಗಲೇ ಹೇಳಿದ್ರಿ, ಈ ಹೈಪರ್ ಥೈರಾಯ್ಡ್ ಸಮಸ್ಯೆ ಬಂದಾದ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಆಪ್ಷನ್ಸ್ ಇದೆ ನಾವು ಅದಕ್ಕೆ ಚಿಕಿತ್ಸೆ ಪಡೆಯುವಂಥದ್ದು. ಈಗ ಮೆಡಿಸಿನಲ್ ಲೈನ್ ಮ್ಯಾನೇಜ್ಮೆಂಟಿಗೆ ನಾವೇನಾದರೂ ಡಾಕ್ಟರ್ಸಿಗೆ ಸಜೆಸ್ಟ್ ಮಾಡಿದರೆ, ಸೊ ಅವಾಗ ಎಷ್ಟು ಸಮಯದವರೆಗೆ ಇದಕ್ಕೆ ಮೆಡಿಸಿನನ್ನು ನಾವು ತಗೊಳ್ಬೇಕಾಗತ್ತೆ? ಯೂಶಲಿ ನಾವು ಈಗ ಥೈರಾಯ್ಡ್ ಹೈಪರ್ ಫಂಕ್ಷನ್ ಅಂತ ಹೇಳಿದರೆ ನಾವು ನಮಗೆ ಕಾಮನ್ ಆಗಿ ಬರುವಂಥದ್ದು ಪ್ರೈಮರಿ ಗಾಯ್ಟ್ರ್ ಅಂತ ಹೇಳ್ತೇವೆ. ಪ್ರೈಮರಿ ಗಾಯ್ಟ್ರ್ ಅಂದರೆ ನಮ್ಮದು ಸಿಂಪ್ಟಮ್ಸ್ ಫಸ್ಟ್ ಬರ್ತದೆ, ಅದಾದಮೇಲೆ ನಮಗೆ ನೆಕ್ಕಲ್ಲಿ ಸ್ವೆಲ್ಲಿಂಗ್ ನೆಕ್ಸ್ಟ್ ಆಗಿ ಕಾಣ್ತದೆ. ಸೊ ಯೂಶಲಿ ಡಾಕ್ಟರ್ ಹತ್ರ ಹೋದರೆ ನಾವು ಮೆಡಿಸಿನ್ ಇದು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಮಾಡಿ ನೋಡಿದ್ರೆ ನಮಗೆ ಇದರ ಬಗ್ಗೆ ಇದು ಥೈರಾಯ್ಡ್ ಫಂಕ್ಷನ್ ಜಾಸ್ತಿ ಆಗಿದೆ, ಇದು ಜನರಲಿ ಪ್ರೈಮರಿ ಥೈರಾಯ್ಡ್ ಟಾಕ್ಸಿಕೋಸಿಸ್, ಇಲ್ಲದಿದ್ದರೆ ಬೇರೆ ಎಲ್ಲಿಂದಲಾದರೂ ಪ್ರಾಬ್ಲಮ್ ಇದ್ದರಿಂದ, ಕೆಲವೊಮ್ಮೆ ಬ್ರೈನಲ್ಲಿ ಪ್ರಾಬ್ಲಮ್ ಇದ್ದರೂ ಥೈರಾಯ್ಡಿಗೆ ಪ್ರಾಬ್ಲಮ್ ಬರ್ಬೋದು, ಪಿಟ್ಯೂಟರಿಯಲ್ಲಿ ಪ್ರಾಬ್ಲಮ್ ಇದ್ದರೆ. ಸೊ ಬೇಸಿಕ್ ಸಿಂಪಲ್ ಬ್ಲಡ್ ಟೆಸ್ಟಲ್ಲಿ ನಮಗೆ ವಿ ಕ್ಯಾನ್ ಫೈಂಡ್ ಔಟ್ ಇದು ಥೈರಾಯ್ಡಿಂದಲೇ ಪ್ರಾಬ್ಲಮ್ ಅಲ್ಲ ಬೇರೆ ಪ್ರಾಬ್ಲಮಿಂದಾಗಿ ಥೈರಾಯ್ಡ್ದು ಫಂಕ್ಷನ್ ಜಾಸ್ತಿ ಆಗಿದೆ ಇಲ್ವಾ ಅಂತ ಫೈಂಡ್ ಔಟ್ ಮಾಡ್ಬೋದು. ಈಗ ನಮಗೆ ಪ್ರಾಬ್ಲಮ್ ಥೈರಾಯ್ಡಲ್ಲಿ ಇದೆ, ಪ್ರಾಬ್ಲಮ್ ಬೇರೆ ಎಲ್ಲಿಯೂ ಇಲ್ಲ. ಈಗ ಕೆಲವರು ಏನಾಗ್ತಾರೆ, ನಾನು ನಿಮ್ಗೆ ಹೇಳಿದಾಗೆ ಥೈರಾಯ್ಡ್ ಜಾಸ್ತಿ ಆದರೆ ಬೇಕಿದ್ದಷ್ಟು ತಿನ್ಬೋದು, ವೆಯ್ಟ್ ಕಮ್ಮಿ ಆಗ್ತದೆ, ಪ್ರಾಬ್ಲಮ್ ಬರೋದಿಲ್ಲ. ಇದು ನಾವು ಇಂಥ ಸಿಚುವೇಶನಲ್ಲಿ ಕೆಲವರು ಮೆಡಿಕಲ್ ಫೀಲ್ಡಲ್ಲಿ ಇರುವವರು ಏನು ಮಾಡ್ತಾರೆ ಅಂದರೆ ಅವರಾಗೆ ಥೈರಾಯ್ಡ್ ಹಾರ್ಮೋನ್ ತಿನ್ನಲಿಕ್ಕೆ ಶುರು ಮಾಡ್ತಾರೆ. ನಮ್ಮದು ವೆಯ್ಟ್ ಕಮ್ಮಿ ಆಗ್ತದೆ, ನಮಗೆ ಊಟ ಏನು ಬೇಕಾದರೂ ಮಾಡ್ಬೋದು, ಮತ್ತು ಅದರದ್ದು ಸೈಡ್ ಎಫೆಕ್ಟ್ಸ್ ತುಂಬ ಇದೆ. ಈಗ ಅಂಥ ಸಿಚುವೇಶನಲ್ಲಿ ನಾವು ಅದನ್ನು ಬ್ಲಡ್ ಟೆಸ್ಟಲ್ಲಿ ಕೂಡ ಫೈಂಡ್ ಔಟ್ ಮಾಡ್ಬೋದು, ಹಿಸ್ಟ್ರಿಯಲ್ಲಿ ಕೂಡ ಫೈಂಡ್ ಔಟ್ ಮಾಡ್ಬೋದು. ಈ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ನಮಗೆ ಪ್ರಾಬ್ಲಮ್ ಥೈರಾಯ್ಡಲ್ಲಿ ಇರೋದು, ಥೈರಾಯ್ಡ್ ಫಂಕ್ಷನ್ ಜಾಸ್ತಿ ಇದೆ, ಬೇರೆ ಯಾವ ಕಾರಣ ಇಲ್ಲ ಅಂತಂದರೆ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್. ಯಾಕೆಂದರೆ ನಾವು ಆ್ಯಂಟಿ ಥೈರಾಯ್ಡ್ ಡ್ರಗ್ಸ್ ಕೊಡ್ತೇವೆ. ಆ್ಯಂಟಿ ಥೈರಾಯ್ಡ್ ಡ್ರಗ್ಸ್ ನಾವು ಸ್ಮಾಲ್ ನಿಯೋಮರ್ಕೋಸಲ್ ಅಂತೇವೆ, ಅದು ಸ್ಮಾಲ್ ಡೋಸಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಎವ್ರಿ 15 days ಆರ್ 1 month ಅದರದ್ದು ಎಫೆಕ್ಟ್ ನೋಡ್ತೇವೆ, ನೋಡಿ ಅದರದ್ದು ಡೋಸೇಜ್ ಲಿಟಲ್ ಬೈ ಲಿಟಲ್ ಎವ್ರಿ ಮಂತ್ ಜಾಸ್ತಿ ಮಾಡ್ತಾ ಹೋಗ್ತೇವೆ. ಅಪ್ ಟು 20 mg ನಮಗೆ ಕೊಡ್ಬೋದು. ಸೊ ಯೂಶಲಿ ಅಪ್ ಟು 6 months to 1 year, ಆರ್ ಕೆಲವು ಸಿಚುವೇಶನಲ್ಲಿ ಈಗ ಕಂಟ್ರೋಲ್ ಇದ್ದರೆ ಅಪ್ ಟು 2 years ನಮಗೆ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಕಂಟಿನ್ಯೂ ಮಾಡ್ತೇವೆ. ಕೆಲವೊಮ್ಮೆ ಅದರ ಸಿಂಪ್ಟಮ್ಸ್ ಬರ್ತದೆ, ಈಗ ಹಾರ್ಟ್ ಇದು ಪ್ರಾಬ್ಲಮ್, ನಮಗೆ ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಪ್ಯಾಲ್ಪಿಟೇಷನ್ ಬರೋದು, ಅದಕ್ಕೆ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರೊಪ್ರನೋಲ್ ಅನ್ನೋ ಒಂದು ಕಾರ್ಡಿಯಾಕ್ ಡ್ರಗ್ ಕೂಡ ಕೊಡ್ತೇವೆ. ಅದರ ಡೋಸೇಜ್ ಕೂಡ ನಾವು 5 to 10 mg ಇಂದ ಸ್ಟಾರ್ಟ್ ಮಾಡಿ ಬೇಕಿದ್ದಾಗೆ ಕ್ರಮೇಣ ನಾವು ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೇವೆ. ಈಗ ನಾವು ಪ್ರತಿ ತಿಂಗಳು ನಮ್ಮ ಹತ್ರ ಬರುವಾಗ ನಾವು ಅವರದ್ದು ವೆಯ್ಟ್ ಮತ್ತು ಅವರ ಪಲ್ಸ್ ರೇಟ್ ನಾವು ನೋಡ್ತೇವೆ, ಹಾರ್ಟ್ ಬೀಟ್ ಎಷ್ಟು ಉಂಟಂತ. ಸೊ ಅದು ಕಂಟ್ರೋಲೇ ಬರ್ತಾ ಇದೆ. ಈಗ ಹಾರ್ಟ್ ರೇಟ್ ಲೆಸ್ ದೆನ್ 90, ಇಲ್ಲದ್ರೆ ವೆಯ್ಟ್ ಗೇನ್ ಆಗ್ತಾ ಉಂಟಂದ್ರೆ ಇದು ಕಂಟ್ರೋಲಲ್ಲಿದೆ. ಸೊ ಕಂಟ್ರೋಲಲ್ಲಿ ಬಂದರೆ ನಮಗೆ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ಬೋದು. ಈಗ ಇದು ಮಾಡಿಯೂ ನಮಗೆ ಕಂಟ್ರೋಲಲ್ಲಿ ಇಲ್ಲ. ಈಗ ನಮಗೆ ಪೇಷಂಟ್ ಎಷ್ಟು ಮಾಡಿದ್ರು ನಮಗೆ ಇದು ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಿದೆ, ನಮಗೆ ಲೈಫ್ ಲಾಂಗ್ ಆ್ಯಂಟಿ ಥೈರಾಯ್ಡ್ ಡ್ರಗ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಈ ಡ್ರಗ್ಗಿಗೆ ಸೈಡ್ ಎಫೆಕ್ಟ್ಸ್ಗಳಿವೆ. ಈಗ ಅಂಥ ಸಿಚುವೇಶನಲ್ಲಿ ನಾವು ಅವರನ್ನು ಸರ್ಜರಿಗೆ ಒಳಪಡಿಸಬೇಕಾಗ್ತದೆ. ಈಗ ಸರ್ಜರಿ ಮಾಡಿದ ಮೇಲೆ ಪೇಷಂಟ್ ಯಾವ ರೀತಿ ಇರಬೇಕು, ಯಾವ ರೀತಿ ಲೈಫ್ ಸ್ಟೈಲ್ ಇರಬೇಕು, ಯಾವ ರೀತಿ ಫುಡ್ ಎಲ್ಲ ಅವರು ಕನ್ಸ್ಯೂಮ್ ಮಾಡಬೇಕಾಗ್ತದೆ?
ಈಗ ಫುಡ್ಡಲ್ಲಿ ಯೂಶಲಿ ನಾವು ಏನು ವ್ಯತ್ಯಾಸಗಳನ್ನು ಚೇಂಜಸ್ ಮಾಡೋದಿಲ್ಲ. ಯಾಕಂದರೆ ಯೂಶಲಿ ಥೈರೋಟಾಕ್ಸಿಕ್ ಡ್ರಗ್ ಅಂದರೆ ಈ ಕ್ಯಾಬೇಜ್, ಕಾಲಿಫ್ಲವರ್ ಅಂಥದ್ದೆಲ್ಲ ಕ್ಯಾನ್ ಕಾಸ್ ಪ್ರಾಬ್ಲಮ್ಸ್ ಇನ್ ಥೈರಾಯ್ಡ್. ಬಟ್ ಜನರಲಿ ನಾವು ಡಯಟ್ ರೆಸ್ಟ್ರಿಕ್ಷನ್ ಹಾಕೋದಿಲ್ಲ. ಈಗ ನಾವು ಆಪರೇಷನ್ ಮಾಡಿ ಈಗ ಇಂಥ ಸಿಚುವೇಷನಲ್ಲಿ ಯೂಶಲಿ ಥೈರೋಟಾಕ್ಸಿಕೋಸಿಸ್, ಥೈರಾಯ್ಡ್ ಲೆವೆಲ್ ಜಾಸ್ತಿ ಇದ್ದರೆ ನಾವು ಟೋಟಲ್ ಥೈರಾಯ್ಡೆಕ್ಟಮಿ ಮಾಡ್ತೀವಿ. ಟೋಟಲ್ ಥೈರಾಯ್ಡೆಕ್ಟಮಿ ಅಂದರೆ ಕಂಪ್ಲೀಟ್ ಆಗಿ 2 ಲೋಬ್ ಥೈರಾಯ್ಡ್ ಅನ್ನು ಅದರ ನಡುವಲ್ಲಿದ್ದ ಇಸ್ಮಸ್ ಅನ್ನು ತೆಗಿತೇವೆ. ಇದು ತೆಗೆದಾದ್ಮೇಲೆ ಆ ಪೇಷಂಟಲ್ಲಿ ಥೈರಾಯ್ಡ್ ಅನ್ನೋದು ಇರುವುದಿಲ್ಲ. ಸೊ ಥೈರಾಯ್ಡ್ ನಮಗೆ ಬೇಕಿದ್ದದ್ದು, ಥೈರಾಯ್ಡಲ್ಲಿ ಆಗುವಂಥ ಥೈರಾಕ್ಸಿನ್ ಅಂತ ಹಾರ್ಮೋನು ನಮ್ಮ ನಾರ್ಮಲ್ ಲೈಫಿಗೆ ಬೇಕಿದ್ದದ್ದು. ಸೊ ಥೈರಾಯ್ಡ್ ಕಂಪ್ಲೀಟ್ ಥೈರಾಯ್ಡ್ ಇದೆ, ಅಲ್ಲಿ ಟೋಟಲ್ ಥೈರಾಯ್ಡೆಕ್ಟಮಿ ಮಾಡಿದರೆ ನಾವು ಲೈಫ್ ಲಾಂಗ್ ಥೈರಾಯ್ಡ್ ರಿಪ್ಲೇಸ್ಮೆಂಟ್ ತೆಗಿಬೇಕಾಗ್ತದೆ. ಈಗ ಕೆಲವು ಪೇಷಂಟ್ಗಳು ಕೇಳ್ತಾರೆ, ನೀವು ನಮಗೆ ಟ್ಯಾಬ್ಲೆಟ್ ತೆಗಿತಾ ಇರಬೇಕು, ಟ್ಯಾಬ್ಲೆಟ್ ನಿಲ್ಲಿಸೋಸ್ಕರ ನಾವು ಆಪರೇಷನ್ ಮಾಡಿಸ್ಕೊಂಡಿದ್ದು. ಈಗ ನೀವು ಹೇಳ್ತೀರಾ ಆಪರೇಷನ್ ಮಾಡಿ ಆದ್ಮೇಲೂ ನಮಗೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತೆಗಿಬೇಕಂತ. ಈಗ ಲೈಫ್ ಲಾಂಗ್ ತೆಗೆಯುವಂಥ ಟ್ಯಾಬ್ಲೆಟ್ ಇಟ್ಸ್ ಎ ರಿಪ್ಲೇಸ್ಮೆಂಟ್. ಅದರಿಂದಾಗಿ ನಿಮಗೆ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಇಟ್ ಈಸ್ ನಾಟ್ ಅ ಮೆಡಿಸಿನ್ ಆಸ್ ಸಚ್. ನಮ್ಮ ಬಾಡಿಯಲ್ಲಿ ಉಂಟಾಗುವಂಥದ್ದು ಒಂದು ಹಾರ್ಮೋನ್ ಅದು ಥೈರಾಕ್ಸಿನ್, ಅದರ ಬದಲಾಗಿ ನಾವು ಕೊಡುವಂಥ ರಿಪ್ಲೇಸ್ಮೆಂಟ್. ಸೊ ಇಟ್ ವಿಲ್ ನಾಟ್ ಕಾಸ್ ಅ ಸೈಡ್ ಎಫೆಕ್ಟ್. ಮಾತ್ರ ನಮಗೆ ವೆರಿ ರೆಗ್ಯುಲರ್ಲಿ, ಇವನ್ ಅಟ್ಲೀಸ್ಟ್ ಒನ್ಸ್ ಇನ್ 3 months ಮಿನಿಮಮ್ ನಾವು ಅದರ ಲೆವೆಲ್ ಅನ್ನು ಚೆಕ್ ಮಾಡ್ತಾ ಇರಬೇಕಾಗ್ತದೆ. ಥೈರಾಯ್ಡ್ ಲೆವೆಲ್ ಅನ್ನು ಚೆಕ್ ಮಾಡಿ ನಾವು ಇದರದ್ದು ಡೋಸೇಜ್ ಅನ್ನು ಹೆಚ್ಚು ಕಮ್ಮಿ ಮಾಡಬೇಕಾಗ್ತದೆ. ಕೆಲವರಿಗೆ 25 ಮೈಕ್ರೋಗ್ರಾಮ್ಸ್ ಕೊಡಬೇಕಾಗ್ತದೆ, ಅಪ್ ಟು ಕೆಲವರಿಗೆ 200 ಮೈಕ್ರೋಗ್ರಾಮ್ಸ್ ರಿಕ್ವೈರ್ಮೆಂಟ್ ಬರುತ್ತೆ. ಯಾಕೆಂದರೆ ನಮ್ಮ ಬಾಡಿಯಲ್ಲಿ, ನಮ್ಮ ದೇವರು ಸೃಷ್ಟಿಸಿದಂಥ ಬಾಡಿಯಲ್ಲಿ ಎವ್ರಿ ಡೇ 24 hours ಡಯೋನಲ್ ವೇರಿಯೇಷನ್ ಆಗ್ತಾ ಇರುತ್ತೆ. ಈಗ ನಮ್ಮ ಲೆವೆಲ್ ಥೈರಾಯ್ಡ್ ಲೆವೆಲ್ ಬೆಳಿಗ್ಗೆ ಇದ್ದದ್ದು ಮಧ್ಯಾಹ್ನ ಚೇಂಜ್ ಆಗ್ತದೆ, ಮಧ್ಯಾಹ್ನ ಇದ್ದದ್ದು ಸಂಜೆ ಚೇಂಜ್ ಆಗ್ತದೆ. ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಪ್ರಕಾರ ಥೈರಾಯ್ಡ್ ಲೆವೆಲ್ ಬಾಡಿಯಲ್ಲಿ ಚೇಂಜ್ ಆಗ್ತಾ ಇರ್ತದೆ. ಇಂಥ ಚೇಂಜಸ್ ನಮಗೆ ಡೇ ಟು ಡೇ ಮಾಡಲಿಕ್ಕೆ ಇಟ್ ಇಸ್ ನಾಟ್ ಪ್ರಾಕ್ಟಿಕಲ್. ಸೊ ಅಟ್ ಲೀಸ್ಟ್ ಒನ್ಸ್ ಇನ್ ಅ ಮಂತ್ ಆರ್ ಮಿನಿಮಮ್ ಒನ್ಸ್ ಇನ್ 3 months ನಾವು ಅದರದ್ದು ಲೆವೆಲ್ ಚೆಕ್ ಮಾಡಿ ಇದರದ್ದು ಡೋಸೇಜ್ ಚೇಂಜ್ ಮಾಡಬೇಕು. ಈಗ ಕೆಲವರು ಪೇಷಂಟ್ ಹೇಳ್ತಾರೆ, ಡಾಕ್ಟರ್ ನನಗೆ ಸಡನ್ ಅಕಸ್ಮಾತ್ವಾಗಿ ನನ್ನ ಕಸನ್ ಮನೆಗೆ ಹೋಗ್ಬೇಕಾಯ್ತು, ಇಲ್ಲದ್ರೆ ವಿಸಿಟಿಗೆ ಹೋಗ್ಬೇಕಾಯ್ತು, ಏನು ಮಾಡೋದು, ನಾನು ಟ್ಯಾಬ್ಲೆಟ್ ಇಟ್ಕೊಂಡು ಹೋಗ್ಲಿಲ್ಲ, ಗಾಬರಿ ಪಡಬೇಕಾ? ಇಲ್ಲ, ಗಾಬರಿ ಪಡಬೇಕಂತೆಲ್ಲ. ಇದು ಡಯಾಬಿಟಿಕ್ ಇಲ್ಲದ್ರೆ ಹೈಪರ್ ಟೆನ್ಷನ್ಗೆ ತೆಗೆಯುವಂಥ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ ಆಗಿ ಅಲ್ಲ. ಈಗ 1-2 ದಿನ ನಾನು ಟ್ಯಾಬ್ಲೆಟ್ ತೆಗಿಲಿಲ್ಲ ಅಂದರೆ ಏನೂ ಆಗೋದಿಲ್ಲ. ಮಾತ್ರ ನಮಗೆ ಕಂಟಿನ್ಯೂಸ್ ಆಗಿ 1 ವಾರ 10 ದಿನ ಇಲ್ಲದ್ರೆ 1 ತಿಂಗಳು ಟ್ಯಾಬ್ಲೆಟ್ ನಿಲ್ಲಿಸಿದ್ದೇನೆ, ನನಗೆ ಸಾಕಾಯಿತು, ನಾನು ತೆಗೆದು ಇನ್ನೂ ಟ್ಯಾಬ್ಲೆಟ್ ಬೇಡ ಅಂತಂದರೆ ಅದು ನಡೆಯೋದಿಲ್ಲ, ಅದು ತೆಗಿಲೇಬೇಕಾಗ್ತದೆ. ಬಟ್ 1-2-3 ದಿನ ನಮಗೆ ಅಕಸ್ಮಾತ್ ಆಗಿ ಎಲ್ಲಿ ಹೋಯ್ತು, ನಾವು ಟ್ಯಾಬ್ಲೆಟ್ ಕೊಂಡೋಗ್ಲಿಲ್ಲ ಅಂದರೆ ಏನೂ ಆಗೋದಿಲ್ಲ. ಓಕೆ ಓಕೆ ಡಾಕ್ಟರ್, ಈಗ ನಾವು ಜನರಲ್ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿದಂಥ ಸಮಸ್ಯೆ ಇದ್ದಾಗ ಹೌ ಲಾಂಗ್, ಎಷ್ಟು ತಿಂಗಳವರೆಗೆ ಅಥವಾ ಎಷ್ಟು ವರ್ಷಗಳವರೆಗೆ ಈ ಟ್ರೀಟ್ಮೆಂಟ್ ನಾವು ಮುಂದುವರಿಸಬೇಕಾದ್ರೆ, ಇಫ್ ಇಟ್ ಈಸ್ ಇನ್ ಜನರಲ್ ಸಾಮಾನ್ಯವಾಗಿರುವಂಥದ್ದು ರೆಗ್ಯುಲರ್ ಇದ್ರ ಮೇಲೆ? ಈಗ ಹೈಪೋಥೈರಾಯ್ಡ್ ಅಂತ ಇದ್ರೆ, ಥೈರಾಯ್ಡ್ ಲೆವೆಲ್ ಕಮ್ಮಿ ಆದರೆ ಹೈಪೋಥೈರಾಯ್ಡ್ ಇರುವಂಥ ಪೇಷಂಟ್ಸ್ಗಳು ಲೈಫ್ ಲಾಂಗ್ ಥೈರಾಯ್ಡ್ ರಿಪ್ಲೇಸ್ಮೆಂಟ್ ಯೂಶಲಿ ತೆಗಿಬೇಕಾಗ್ತದೆ. ಅವರಿಗೆ ಈಗ ಬೇರೆ ಪ್ರಾಬ್ಲಮ್ ಇಲ್ಲ, ಗಾಯ್ಟರ್ ಇಲ್ಲ, ನಮಗೆ ಗ್ಲ್ಯಾಂಡ್ ಇದು ಸೈಜ್ ದೊಡ್ಡದಾಗ್ತಾ ಇಲ್ಲ, ನಮಗೆ ಗ್ಲ್ಯಾಂಡಿಂದಾಗಿ ನಮಗೆ ಬ್ರೀದಿಂಗ್ ಡಿಫಿಕಲ್ಟಿ ಇಲ್ಲ, ಇಲ್ಲದ್ರೆ ಕಾಸ್ಮೆಟಿಕಲಿ ಯೂಶಲಿ ಇದು ಲೇಡೀಸ್ ಅಲ್ಲಿ ಬರೋ ಕಾರಣ ಗ್ಲ್ಯಾಂಡ್ ಸೈಜ್ ದೊಡ್ಡದಾಗುವಾಗ ಅವ್ರು ಬಂದು ಹೇಳ್ತಾರೆ ಇದು ದೊಡ್ಡದಾಗಿದೆ, ಚಂದ ಕಾಣೋದಿಲ್ಲ, ಇದು ಕಾಸ್ಮೆಟಿಕ್ಲಿ ಇಟ್ ಡಸಂಟ್ ಲುಕ್ ಗುಡ್, ನೆಕ್ಕಲ್ಲಿ ಒಂದು ಸ್ವೆಲ್ಲಿಂಗ್ ಬಂದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಸೊ ಈ ಸಿಚುವೇಶನ್ ಅಲ್ಲಿ ಏನು ಮಾಡ್ತೇವೆ ಅಂದರೆ ನಾವು ಸರ್ಜರಿ ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ಈ ಗ್ಲ್ಯಾಂಡ್ ಸೈಜ್ ದೊಡ್ಡದಾಗೋದಿಲ್ಲ, ಹೈಪೋಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ನಾವು ಟ್ರೀಟ್ಮೆಂಟ್ ಲೈಫ್ ಲಾಂಗ್ ತೆಗಿಬೇಕಾಗ್ತದೆ. ಹೈಪರ್ ಥೈರಾಯ್ಡ್ ಆದ್ರೆ ನಮಗೆ ಮೆಡಿಸಿನ್ಸ್ ಅಲ್ಲಿ ನಾವು ಟ್ರೈ ಮಾಡ್ತೇವೆ, ಮೇ ಬಿ 6 months ಅಪ್ ಟು 2 years. ಮೆಡಿಸಿನ್ ಅಲ್ಲಿ ಕಂಟ್ರೋಲ್ ಆಗಿಲ್ಲ ಅಂದ್ರೆ ನಮಗೆ ವಿ ಕ್ಯಾನ್ ಗೋ ಇನ್ ಫಾರ್ ಎ ಸರ್ಜಿಕಲ್ ಕರೆಕ್ಷನ್, ಸರ್ಜರಿ ಮಾಡಿ ಥೈರಾಯ್ಡ್ ಅನ್ನು ತೆಗೆದು ಬಿಡುತ್ತೇವೆ. ಈಗ ಈ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೇ ತೆಗೆದಂತ ಸಂದರ್ಭದಲ್ಲಿ ವಾಯ್ಸ್ಗೆ ಮಾತ್ರ ಎಫೆಕ್ಟ್ ಆಗೋದಿಲ್ಲ, ಅದೇ ಬೇರೆ ಯಾವ್ದಾದ್ರು ನಮ್ಮ ದೇಹದ ಭಾಗಗಳಿಗೆ ಅಥವಾ ಅದರ ಪ್ರಕ್ರಿಯೆಗಳಿಗೆ ಸಮಸ್ಯೆ ಆಗುತ್ತಾ? ಈಗ ಥೈರಾಯ್ಡ್ ಗ್ಲ್ಯಾಂಡ್ ಅಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಜೊತೆಗೆ ಅದರ ಬ್ಯಾಕ್ ಸೈಡ್ ಅಲ್ಲಿ ಇನ್ನೊಂದು ಗ್ರಂಥಿ ಇವೆ, ಎಂಡೋಕ್ರೈನ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್ ಅಂತೇವೆ. ಈಗ ನಮಗೆ ಪ್ಯಾರಾಥೈರಾಯ್ಡ್ 4 ಪ್ಯಾರಾಥೈರಾಯ್ಡ್ ಇವೆ. ದೇರ್ ಇಸ್ ರೈಟ್ ಸೈಡ್ 2, ಲೆಫ್ಟ್ ಸೈಡ್ 2, ಒಂದು ಮೇಲ್ಗಡೆ ಒಂದು ಕೆಳಗಡೆ. ಇದು ಥೈರಾಯ್ಡ್ ಇದು ಬ್ಯಾಕ್ ಅಲ್ಲಿ ಇರುವಂತದ್ದು. ಈಗ ನಾವು ಟೋಟಲ್ ಥೈರಾಯ್ಡೆಕ್ಟಮಿ ಅಂದ್ರೆ ಕಂಪ್ಲೀಟ್ ಥೈರಾಯ್ಡ್ ತೆಗೆಯುವ ಸಿಚುವೇಶನ್ ಬಂದ್ರೆ ನಮ್ಗೆ ಈ ಪ್ಯಾರಾಥೈರಾಯ್ಡ್ಗೆ ಡ್ಯಾಮೇಜ್ ಬರುವಂತ ಸಾಧ್ಯತೆಗಳಿವೆ. ಈ ಪ್ಯಾರಾಥೈರಾಯ್ಡ್ಗೆ ಡ್ಯಾಮೇಜ್ ಬಂದ್ರೆ ನಮ್ದು ಬಾಡಿದು ಕ್ಯಾಲ್ಸಿಯಂ ಲೆವೆಲ್ ಕಮ್ಮಿ ಆಗ್ತದೆ, ಹೈಪೋ ಕ್ಯಾಲ್ಸಿಮಿ ಆಗ್ತದೆ. ಯೂಶಲಿ ನಮಗೆ 4 ಪ್ಯಾರಾಥೈರಾಯ್ಡ್ಗೂ ಡ್ಯಾಮೇಜ್ ಬರೋದು ಕಮ್ಮಿ. ನಾವು ಅದನ್ನು ಸರ್ಜರಿ ಮಾಡೋ ಸಮಯದಲ್ಲಿ ನೋಡ್ತೇವೆ, ನಾವು ಅದನ್ನು ನೋಡ್ಬಿಟ್ಟು ವಿ ಕ್ಯಾನ್ ಪ್ರಿಸರ್ವ್ ದ ಪ್ಯಾರಾಥೈರಾಯ್ಡ್. ಈಗ ಅಕಸ್ಮಾತ್ ನಮಗೆ ಎಲ್ಲ ಪ್ಯಾರಾಥೈರಾಯ್ಡ್ಗೂ ಡ್ಯಾಮೇಜ್ ಬಂತಂದ್ರೆ ನಮಗೆ ಪೋಸ್ಟ್ ಆಪ್ ಅಲ್ಲಿ 1 ವಾರದ ನಂತರ ನಮ್ದು ಬಾಡಿದು ಕ್ಯಾಲ್ಸಿಯಂ ಲೆವೆಲ್
ಕಮ್ಮಿ ಆಗ್ತದೆ. ಇಂಥ ಸಿಚುವೇಶನ್ ಬಂದರೆ ಅವರು ಲೈಫ್ ಲಾಂಗ್ ಕ್ಯಾಲ್ಸಿಯಂ ತೆಗಿಬೇಕಾಗ್ತದೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಕ್ಯಾಲ್ಸಿಯಂ ಲೆವೆಲ್ ತುಂಬ ಕಮ್ಮಿ ಆದರೆ, ಕ್ಯಾಲ್ಸಿಯಂ ನಮಗೆ ಬಾಡಿಗೆ ಬೇಕಾಗ್ತದೆ, ತುಂಬ ಕಮ್ಮಿ ಆದರೆ ಕಾರ್ಪೋಪೆಡಲ್ ಸ್ಪಾಸಮ್ ಅಂತಾರೆ, ಕೈ ಮತ್ತು ಕಾಲು ಹೀಗೆ ಮರಗಟ್ಟಿದಾಗೆ ಆಗ್ತದೆ, ಕೊಕ್ಕೆ ಬಂದಾಗೆ ಆಗ್ತದೆ, ನಮಗೆ ಅಲ್ಗಾಡಿಸ್ಲಿಕ್ಕೆ ಆಗೋದಿಲ್ಲ. ಇಂಥ ಸಿಚುವೇಶನಲ್ಲಿ ನಾವು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಕ್ಯಾಲ್ಸಿಯಂ ಅನ್ನು ಇಂಜೆಕ್ಷನ್ ಆಗಿ ತೆಗಿಬೇಕಾಗುತ್ತೆ. ಓಕೆ ಡಾಕ್ಟರ್, ಈಗ ಈ ಥೈರಾಯ್ಡ್ ಕ್ಯಾನ್ಸರ್ ಬಂದಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಖಚಿತಪಡಿಸ್ಕೊಳ್ತಾರೆ ಇದು ಕ್ಯಾನ್ಸರ್ ಅಂತ, ಹಾಗೂ ಅದಕ್ಕೆ ಯಾವೆಲ್ಲ ರೀತಿಯ ಚಿಕಿತ್ಸಾ ವಿಧಾನಗಳಿವೆ, ಎಷ್ಟು ವರ್ಷಗಳವರೆಗೆ ಅವರು ಅದರ ಮೆಡಿಸಿನಲ್ ಟ್ರೀಟ್ಮೆಂಟನ್ನು ತಗೊಳ್ಬೇಕಾಗ್ತದೆ ಚಿಕಿತ್ಸೆಯ ನಂತರ, ಸರ್ಜರಿ ನಂತರ? ಸೊ ಇದರ ಬಗ್ಗೆ ನಮ್ಮನ್ನು ಮಾಹಿತಿ. ಥೈರಾಯ್ಡ್ ಕ್ಯಾನ್ಸರ್ ಬಂದರೆ ಈಗ ಯೂಶಲಿ ಬರೋದು ನಾನು ಹೇಳಿದಾಗೆ ಪ್ಯಾಪಿಲರಿ ಕಾರ್ಸಿನೋಮಾ ಥೈರಾಯ್ಡ್ ಅಂತೇವೆ. ಈಗ ಥೈರಾಯ್ಡ್ ಹೊರಟಾಗಿ ನಮ್ಮ ಕುತ್ತಿಗೆದು ಸೈಡಲ್ಲಿ ಕೂಡ ಸಣ್ಣ ಸಣ್ಣ ಕರಳೆಗಳು ಬರ್ತವೆ. ನಮಗೆ ಇದು ಥೈರಾಯ್ಡ್ ಇದ್ದು ಇದರಿಂದ ಕರಳೆಗಳು ಬಂದರೆ ನಮ್ಗೆ ಇದರಿಂದ ಇದು ಕ್ಯಾನ್ಸರ್ ಇಂದ ಇರ್ಬೋದು ಅಂದ ಒಂದು ಡೌಟ್ ಬರ್ತದೆ. ಇಲ್ಲದ್ರೆ ಥೈರಾಯ್ಡ್ದು ಸಡನ್ ದೊಡ್ಡದಾಗ್ತದೆ, ಇಲ್ಲದ್ರೆ ಅದು ತುಂಬಾ ಗಟ್ಟಿಯಾಗಿ ಉಂಟು, ತುಂಬಾ ಯೂಶುವಲಿ ಥೈರಾಯ್ಡ್ ಸ್ವೆಲ್ಲಿಂಗ್ ಸಾಫ್ಟ್ ಆಗಿರುತ್ತೆ, ಇದು ತುಂಬಾ ಗಟ್ಟಿಯಾಗಿ ಕಲ್ಲಿನಾಗಿ ಉಂಟು. ನಮಗೆ ಅದರಿಂದಾಗಿ ವಾಯ್ಸ್ ಚೇಂಜಸ್ ಕೆಲವರಿಗೆ ಬರ್ತದೆ. ಈ ಗ್ಲ್ಯಾಂಡಿಂದಾಗಿ ಗ್ಲ್ಯಾಂಡ್ ನಮ್ಮ ನರ್ವ್ ಮೇಲೆ ಪ್ರೆಷರ್ ಹಾಕುವಾಗ ವಾಯ್ಸ್ ಚೇಂಜಸ್ ಬರ್ತದೆ, ಉಸಿರಾಡ್ಲಿಕ್ಕೆ ಆಗುದಿಲ್ಲ. ಅದಲ್ಲದೆ ನಮ್ಮ ಮೆದುಳಿಗೆ ಹೋಗುವಂತ ರಕ್ತನಾಳ ಇದೆ, ಕ್ಯಾರೋಟಿಡ್ಸ್ ಅಂತವೆ, ಇದು ಇಲ್ಲಿ ಬರ್ತದೆ. ಅದರ ಮೇಲೆ ಪ್ರೆಷರ್ ಬಂದರೆ ನಮಗೆ ಚಕ್ಕರ್ ಬರ್ತದೆ. ಇಂಥ ಸಿಂಪ್ಟಮ್ಸ್ಗಳಿದ್ರೆ ನಮಗೆ ಇದು ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ. ಈಗ ಕ್ಯಾನ್ಸರ್ ಇದೆ ಅಂತ ನಮಗೆ ಡೌಟ್ ಬಂದರೆ ನಾವು ಸಿಂಪಲ್ FNAC ಹೇಳ್ತೇವೆ. FNAC ಅಂದರೆ ಒಂದು ನೀಡ್ಲ್ ಹಾಕ್ಬಿಟ್ಟು ನಾವು ಟೆಸ್ಟಿಗೆ ತೆಗೆದು ಅದನ್ನು ನಮಗೆ ವಿ ಕ್ಯಾನ್ ಮೇಕ್ ಔಟ್ ಮೆಜಾರಿಟಿ ಆಫ್ ದ ಕ್ಯಾನ್ಸರ್ ನಮಗೆ ಗೊತ್ತಾಗ್ತದೆ. ಇದು ಪ್ಯಾಪಿಲರಿ ಕಾರ್ಸಿನೋಮಾ ಥೈರಾಯ್ಡ್ ಇರ್ಬೋದು, ಇಲ್ಲದ್ರೆ ಮೆಡಿಲರಿ ಇರ್ಬೋದು. ಮಾತ್ರ ಒಂದು ವಿಧದ ಕ್ಯಾನ್ಸರ್ ಇದೆ ಫಾಲಿಕ್ಯುಲರ್ ಅಂತ. ಈ ಕ್ಯಾನ್ಸರ್ ಬಂದರೆ ನಮಗೆ ನೀಡಲ್ ಬಯಾಪ್ಸಿಯಲ್ಲಿ ಗೊತ್ತಾಗೋದಿಲ್ಲ, ಆಪರೇಷನ್ ಮಾಡಿ ತೆಗೆದಾದ್ಮೇಲೆ ಇದು ಗೊತ್ತಾಗ್ತದೆ ಇದು ಫಾಲಿಕ್ಯುಲರ್ ಕ್ಯಾನ್ಸರ್ ಇದೆ ಅಂತ, ಇಲ್ಲದ್ರೆ ನೀಡ್ಲಲ್ಲಿ ಗೊತ್ತಾಗೋದಿಲ್ಲ. ಈಗ ಕ್ಯಾನ್ಸರ್ ಅಂತ ಕನ್ಫರ್ಮ್ ಆದ್ಮೇಲೆ ಒಮ್ಮೆ ನಮಗೆ ಇದರಲ್ಲಿ ಕ್ಯಾನ್ಸರ್ ಇದೆ, ಪ್ಯಾಪಿಲರಿ ಕಾರ್ಸಿನೋಮಾ ಥೈರಾಯ್ಡ್, ಇದು ಅಂದ್ರೆ ಅಷ್ಟೊಂದು ನಾವು ಎದುರ್ಬೇಕಂತ ಒಂದು ಸಿಚುವೇಶನ್ ಅಲ್ಲ. ಈಗ ಪ್ಯಾಪಿಲರಿ ಕಾರ್ಸಿನೋಮಾ ಥೈರಾಯ್ಡ್ ಬೇರೆ ಕಡೆ ಸ್ಪ್ರೆಡ್ ಆಗಿಲ್ಲ, ಖಾಲಿ ಥೈರಾಯ್ಡ್ ಅಲ್ಲಿ ಇದೆ ಅಂದ್ರೆ ಯೂಶಲಿ ಅದು ಲಿಂಫ್ ನೋಡ್ಗೆ ಹೋಗ್ತದೆ ನಮ್ಮ ಕರ್ಲೆಗೆ. ನಾವು ಟೋಟಲ್ ಥೈರಾಯ್ಡೆಕ್ಟಮ್ ಮಾಡ್ತೇವೆ ಆಸ್ ಅ ಫಸ್ಟ್ ಸ್ಟೇಜ್. ಟೋಟಲ್ ಥೈರಾಯ್ಡೆಕ್ಟಮ್ ಮಾಡಿದ್ರೆ ಇರುವಂತಹ ಥೈರಾಯ್ಡ್ಗಳನ್ನೆಲ್ಲ ತೆಗಿತೇವೆ. ಮತ್ತೆ ಈ ಸೆಂಟ್ರಲ್ ನೋಡ್ ಅಂದ್ರೆ ಈ ನಡುವಲ್ಲಿರುವಂಥ ಲಿಂಫ್ ನೋಡ್ಸ್ಗಳಿದೆ ಕರ್ಲೆಗನ್ನು, ಅದನ್ನು ಸೆಂಟ್ರಲ್ ನೋಡಲ್ ಕ್ಲಿಯರೆನ್ಸ್ ಕಂಪ್ಲೀಟ್ ಆಗಿ ಮಾಡಿಕೊಟ್ರೆ ಅದಾದ ನಂತರ ನಾವು ಯೂಶಲಿ 3 ವೀಕ್ಸ್ ವೆಯ್ಟ್ ಮಾಡ್ತೇವೆ. ಯಾಕಂದ್ರೆ ಥೈರಾಯ್ಡ್ ಲೆವೆಲ್ ತುಂಬಾ ಕಮ್ಮಿ ಆಗ್ಬೇಕು. ನಾವು ಥೈರಾಯ್ಡ್ ರಿಪ್ಲೇಸ್ಮೆಂಟ್ ಕೊಡೋದಿಲ್ಲ. ಬೇರೆ ಕಾಯಿಲೆಗೆ ನಾವು ಥೈರಾಯ್ಡ್ ತೆಗೆದ್ರೆ ಈಗ ಯೂಶಲಿ ಆಪರೇಷನ್ ಆದ ನಂತರ ನಾವು ಥೈರಾಯ್ಡ್ ರಿಪ್ಲೇಸ್ಮೆಂಟ್ ಟ್ಯಾಬ್ಲೆಟ್ಸ್ ಕೊಡ್ತೇವೆ. ಇದರಲ್ಲಿ ನಾವು ಕೊಡೋದಿಲ್ಲ. ವೆಯ್ಟ್ ಮಾಡಿ ನಾವು 3 ವಾರದ ನಂತರ ವಿ ವಿಲ್ ಡೂ ಅ ರೇಡಿಯೋ ಐಸೋಟೋಪ್ ಸ್ಕ್ಯಾನ್. ರೇಡಿಯೋ ಐಸೋಟೋಪ್ ಸ್ಕ್ಯಾನ್ ಅಂತ ಇದೆ, ಅದನ್ನು ಮಾಡಿ ನೋಡ್ತೇವೆ. ಈಗ ಇದರಲ್ಲಿ ನಾವು ಮಾಡಿದ್ರೆ ಗೊತ್ತಾಗ್ತದೆ ಇದು ಬೇರೆ ಎಲ್ಲಿಯಾದ್ರೂ ಬಾಕಿ ಇದೆಯಾ ಇಲ್ವಾ. ಈಗ ಥೈರಾಯ್ಡ್ ಬಾಕಿ ಇದೆಯಾ, ಇಲ್ಲದ್ರೆ ಲಿಂಫ್ ನೋಡಲ್ಲಿ ಇಂಥ ಕ್ಯಾನ್ಸರ್ಗಳಿವೆಯಾ, ಇಲ್ಲದ್ರೆ ಬೇರೆ ಎಲ್ಲಿಯಾದ್ರೂ ಸ್ಪ್ರೆಡ್ ಆಗಿದೆಯಾ ಅಂತ ರೇಡಿಯೋ ಐಸೋಟೋಪ್ ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತದೆ. ಈಗ ಬಾಕಿ ಇದೆ ಅಂದ್ರೆ ಇನ್ಮೇಲೆ ಸರ್ಜರಿ ಮಾಡ್ಬೇಕಂತಿಲ್ಲ. ರೇಡಿಯೋ ಐಸೋಟೋಪ್ ಅಬ್ಲೇಷನ್ ಮಾಡ್ತೇವೆ, ಹೈ ಡೋಸ್ ರೇಡಿಯೋ ಐಸೋಟೋಪ್, ಅದು ರೇಡಿಯೇಷನ್. ಈಗ ನಾವು ರೇಡಿಯೇಷನ್ ಬೇರೆ ಕ್ಯಾನ್ಸರ್ಗೆ ರೇಡಿಯೇಷನ್ ಅಂದ್ರೆ ನಾವು ಹೊರಗಿಂದ ಕರೆಂಟ್ ಕೊಡೋದು, ಇದಾಗಿ ಅಲ್ಲ, ಇದು ಟ್ಯಾಬ್ಲೆಟ್ಸ್ ತಿನ್ಲಿಕ್ಕೆ ಬರ್ತದೆ. ಮತ್ತೆ ಅಬ್ಲೇಷನ್ ಮಾಡಬೇಕಾದ್ರೆ ಅವರು ಅಡ್ಮಿಟ್ ಮಾಡ್ತಾರೆ, ಅಡ್ಮಿಟ್ ಮಾಡಿಬಿಟ್ಟು ಅಬ್ಲೇಟ್ ಮಾಡ್ತಾರೆ. ಅಬ್ಲೇಟ್ ಮಾಡಿ ಆದ್ಮೇಲೆ ವಾಪಸ್ ನಾವು ಥೈರಾಕ್ಸಿನ್ ಮೆಡಿಸಿನ್ ಕೊಡ್ತೇವೆ. 3 ತಿಂಗಳು ಇಲ್ಲದ್ರೆ 6 ತಿಂಗಳು ಬಿಟ್ಟು ಇನ್ನೊಮ್ಮೆ ರೇಡಿಯೋ ಐಸೋಟೋಪ್ ಸ್ಕ್ಯಾನ್ ಮಾಡ್ತೇವೆ. ಈ ಪ್ರೊಸೀಜರ್ ರಿಪೀಟ್ ಆಗ್ತಾ ಹೋಗ್ತದೆ. ಈಗ ಸ್ಕ್ಯಾನ್ ಮಾಡುವ ಮುಂಚೆ ನಾವು 3 ವಾರ ಟ್ಯಾಬ್ಲೆಟ್ಸ್ ಎಲ್ಲ ನಿಲ್ಲಿಸ್ತೇವೆ, ಮತ್ತೆ ಸ್ಕ್ಯಾನ್ ಮಾಡ್ತೇವೆ. ಸ್ಕ್ಯಾನ್ ಅಲ್ಲಿ ಅಕಸ್ಮಾತ್ ಕ್ಯಾನ್ಸರ್ ಅಂಶ ಕಂಡ್ರೆ ಅಬ್ಲೇಟ್ ಮಾಡ್ತೇವೆ. ಇದು ಮಿನಿಮಮ್ ನಾವು ಅಟ್ಲೀಸ್ಟ್ ಮಿನಿಮಮ್ ಫಸ್ಟ್ 2 years ಅಲ್ಲಿ ಎವ್ರಿ 6 months ಮಾಡ್ತೇವೆ. ಫಸ್ಟ್ ಇನಿಷಿಯಲಿ ಎವ್ರಿ 6 months, 1 year ಆದ ನಂತರ ಎವ್ರಿ ಇಯರ್ ಮಾಡ್ತೇವೆ. ಆಫ್ಟರ್ 2 years ವಿ ಮೇ ಫಾಲೋ ಅಪ್ ವಿತ್ 1 year or 2 year ಟಿಲ್ ಇಟ್ ಇಸ್ ನೆಗೆಟಿವ್, ಕಂಪ್ಲೀಟ್ಲಿ ನೆಗೆಟಿವ್ ಫಾರ್ ಅನದರ್ 2 years. ಸೊ ಇದು ಹೀಗೆ ಮಾಡಿದ್ರೆ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ತೆಗೆದ್ರೆ ಯು ಕ್ಯಾನ್ ಬಿ ಅಶ್ಯೂರ್ಡ್ ದಟ್ ಯು ವಿಲ್ ಬಿ ಕ್ಯೂರ್ಡ್ ಆಫ್ ದ ಡಿಸೀಸ್. ಈಗ ಲೈಫ್ ಲಾಂಗ್ ಕ್ಯೂರ್ ಸಿಕ್ಕುವಂತ ಸಾಧ್ಯತೆಗಳಿವೆ ಇನ್ ಕೇಸ್ ಆಫ್ ಪ್ಯಾಪಿಲರಿ ಕಾರ್ಸಿನೋಮಾ ಥೈರಾಯ್ಡ್. ಓಕೆ ವೀಕ್ಷಕರೇ, ಥೈರಾಯ್ಡ್ ಬಗ್ಗೆ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಗಳ ಬಗ್ಗೆ, ಸರ್ಜರಿ ಬಗ್ಗೆ ತುಂಬಾ ಇನ್ಫಾರ್ಮೇಷನ್ ಅನ್ನು ಡಾಕ್ಟರ್ ಅಶ್ಫಾಕ್ ಮಹಮೂದ್ ಅವರು ನಮಗೆ ನೀಡಿದ್ದಾರೆ. ಈಗ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.
ವೀಕ್ಷಕರೇ, ವಿರಾಮದ ನಂತರ ಮತ್ತೆ ಆರೋಗ್ಯ ಸ್ಪರ್ಶ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿರಾಮಕ್ಕಿಂತ ಮುಂಚೆ ಡಾಕ್ಟರ್ ಅವರು ರೇಡಿಯೋ ಐಸೋಟೋಪ್ ಹೇಳುವಂಥ ಡಯಾಗ್ನೋಸ್ಟಿಕ್ ಟೆಸ್ಟ್ ಬಗ್ಗೆ ಅವರು ಹೇಳ್ತಾ ಇದ್ರು. ಡಾಕ್ಟರ್, ಈ ರೇಡಿಯೋ ಐಸೋಟೋಪ್ ಹೇಳುವಂಥದ್ದು ಟೆಸ್ಟ್ ಏನಿದೆ ಅದು ಎಲ್ಲ ಥೈರಾಯ್ಡ್ ಟೆಸ್ಟ್ ವಿಚಾರದಲ್ಲಿ ಮಾಡಬೇಕಾ ಅಥವಾ ಸ್ಪೆಸಿಫಿಕ್ ಆಗಿ ಇಂಥದ್ದೇ ರೀಸನ್ಗೆ ಏನಾದರೂ ಮಾಡಬೇಕಾ? ಯೂಶಲಿ ಥೈರಾಯ್ಡ್ ಪ್ರಾಬ್ಲಮ್ ಬಂದರೆ ನಮಗೆ ಥೈರಾಯ್ಡಿಂದು ಬ್ಲಡ್ ಟೆಸ್ಟ್ ಮಾಡ್ಬೋದು. ಬೇಕಿದ್ರೆ ಅಲ್ಟ್ರಾಸೌಂಡ್ ಅಂತ ಇದೆ, ಅಲ್ಟ್ರಾಸೌಂಡ್ ಮಾಡಿ ನಮಗೆ ನೋಡ್ಬೋದು ಅದರ ಕ್ಯಾರೆಕ್ಟರ್ಸ್ ಏನಿದೆ. ಈ ರೇಡಿಯೋ ಐಸೋಟೋಪ್ ಅನ್ನೋದು ಯೂಶುವಲಿ ನಾವೇನು ಮಾಡ್ತೀವಿ ಅಂದರೆ ವಿ ರಿಸರ್ವ್ ಇಟ್ ಫಾರ್ ಓನ್ಲಿ ಸರ್ಟನ್ ಒಕೇಶನ್ಸ್. ಲೈಕ್ ನಮಗೆ ಇದರದ್ದು ಫಂಕ್ಷನ್ ಇದ್ರ ಬಗ್ಗೆ ಟಾಕ್ಸಿಕ್ ನೋಡಿಲ್ಲ ಅಂತ ಹೇಳ್ತೇವೆ. ಒಂದೇ ಸೈಡ್ ಥೈರಾಯ್ಡಿಂದ ಒಂದೇ ಭಾಗದಿಂದ ಎಕ್ಸ್ಕ್ರೀಷನ್ ಜಾಸ್ತಿ ಆಗ್ತದೆ, ಸೆಕ್ರೀಷನ್ಸ್ ಜಾಸ್ತಿ ಆಗ್ತಂದರೆ ನಾವು ಅದನ್ನು ಐಡೆಂಟಿಫೈ ಮಾಡಬೇಕಾದ್ರೆ ರೇಡಿಯೋ ಐಸೋಟೋಪ್ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗ್ಬೋದು. ಇಲ್ಲದಿದ್ದರೆ ನಮಗೆ ಕ್ಯಾನ್ಸರ್ ಆದಮೇಲೆ ನಮಗೆ ಅದರದ್ದು ಲೆವೆಲ್ ಎಷ್ಟಿದೆ, ಏನು ಬಾಕಿ ಇದೆ ಅಂತ ನೋಡಿದರೆ ರೇಡಿಯೋ ಐಯೋಡಿನ್ ಅಪ್ಟೇಕ್ ಸ್ಟಡಿ ಮಾಡ್ಬೋದು. ನಾರ್ಮಲಿ ರೊಟೀನ್ ಆಗಿ ನಾವು ಜಸ್ಟ್ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಥೈರಾಯ್ಡ್ ದೊಡ್ಡದಾಗಿದೆ, ಇಲ್ಲದ ಥೈರಾಯ್ಡ್ ಡಿಸ್ಫಂಕ್ಷನ್ ಇದೆ, ಜಾಸ್ತಿ ಕಮ್ಮಿ ಆಗ್ತಿದ್ರೆ ರೊಟೀನ್ ಆಗಿ ನಾವು ರೇಡಿಯೋ ಐಸೋಟೋಪ್ ಸ್ಕ್ಯಾನ್ ಮಾಡೋದಿಲ್ಲ. ಓಕೆ ಡಾಕ್ಟರ್, ಈಗ ಥೈರಾಯ್ಡ್ ಸರ್ಜರಿ ಮಾಡಿ ಆದಮೇಲೆ ನಮಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು, ರಿಪೋರ್ಟಲ್ಲಿ ಕ್ಯಾನ್ಸರ್ ಇದೆ ಅಂತ ಬಂತು, ಸೊ ಅವಾಗ ಏನು ಮಾಡುವಂಥದ್ದು? ಸೊ ಯೂಶಲಿ ನಾವೀಗ ಮಲ್ಟಿನಾಡ್ಯುಲರ್ ಗಾಯ್ಟರ್ ಇಲ್ಲದ್ರೆ ಥೈರಾಯ್ಡಿಂದ ಸಿಂಪ್ಟಮ್ಸ್ ಇದೆ, ನಮಗೆ ತಿನ್ಲಿಕ್ಕೆ ಕಷ್ಟ ಆಗ್ತದೆ, ಇಲ್ಲದ್ರೆ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತದೆ, ಥೈರಾಯ್ಡ್ ದೊಡ್ಡದಾಗಿದೆ, ಈಗ ಒಂದು ಸೈಡ್ ಥೈರಾಯ್ಡ್ ದೊಡ್ಡದಾಗಿದೆ, ಇಂಥ ಸಿಚುವೇಶನಲ್ಲಿ ನಾವು ಥೈರಾಯ್ಡ್ ಸರ್ಜರಿ ಮಾಡಲಿಕ್ಕೆ ಅಡ್ವೈಸ್ ಮಾಡ್ತೇವೆ. ಈಗ ನಾವು ಅದು ಮಾಡುವ ಮುಂಚೆ ಎಲ್ಲ ಥೈರಾಯ್ಡ್ ಸರ್ಜರಿ ಮುಂಚೆ ನಾವು ಸೂಜಿ ಹಾಕಿ ಟೆಸ್ಟ್ ಮಾಡ್ತೇವೆ. ಈಗ ಸೂಜಿ ಹಾಕಿ ಟೆಸ್ಟ್ ಮಾಡಿದರೆ ನಮಗೆ ಕ್ಯಾನ್ಸರ್ ಇದ್ದರೆ ಕೆಲವೊಮ್ಮೆ ಗೊತ್ತಾಗ್ತದೆ. ಈಗ ಕ್ಯಾನ್ಸರ್ ಇದೆ ಅಂತ ಬಂದರೆ ಸೆನ್ಸಿಟಿವಿಟಿ ಸೈ ಉಂಟಂತಾಯ್ತು. ಈಗ ಸೂಜಿ ಹಾಕಿ ಟೆಸ್ಟ್ ಮಾಡಿದ್ರಲ್ಲಿ ನಾರ್ಮಲ್ ಬಂದರೆ ಅದರ ಅರ್ಥ ಕ್ಯಾನ್ಸರ್ ಇಲ್ಲ ಅಂತಲ್ಲ, ಇರುವ ಚಾನ್ಸಸ್ ಇದೆ. ನಾವೇನು ಮಾಡ್ತೇವೆ ಅಂದರೆ ನಾವು ಒಳಗಡೆ ಹೋಗಿ ಆಪರೇಷನ್ ಮಾಡುವಾಗ ಈಗ ಒಂದು ಲೋಬ್ ಅದರಲ್ಲಿ ಎಫೆಕ್ಟ್ ಆಗಿದೆ, ನಾವು ಆ ಲೋಬನ್ನು ತೆಗಿತೇವೆ, ಹೆಮಿಥೈರಾಯ್ಡೆಕ್ಟಮಿ ಮಾಡ್ತೇವೆ. ಇನ್ನೊಂದು ಲೋಬ್ ನಾರ್ಮಲ್ ಇದ್ರೆ ನಾವು ಆಪರೇಷನ್ ಮಾಡೋ ಟೈಮ್ ನೋಡ್ತೇವೆ, ಅದನ್ನು ನಾವು ಮುಟ್ಟೋದಿಲ್ಲ, ಯಾಕೆಂದ್ರೆ ನಮಗೆ ಥೈರಾಯ್ಡ್ ಬೇಕಿದ್ದದು. ಸೊ ಸರ್ಜರಿ ಮಾಡಿ ಹೊರಗೆ ಬಂದ್ಮೇಲೆ ನಾವು ತೆಗೆದದನ್ನು ಟೆಸ್ಟಿಗೆ ಕಳಿಸ್ತೇವೆ ಬಯಾಪ್ಸಿಗೆ. ಈಗ ಬಯಾಪ್ಸಿ ರಿಪೋರ್ಟ್ ಒಂದು ವಾರ ನಂತರ ಬರ್ತದೆ, ಇದರಲ್ಲಿ ಕ್ಯಾನ್ಸರ್ ಇದೆ ಅಂತ, ಪ್ಯಾಪಿಲರಿ ಕಾರ್ಸಿನೋಮ ಥೈರಾಯ್ಡ್ ಇದೆ ಅಂತ. ಈಗ ಇಂಥ ಸಿಚುವೇಶನ್ ಅಲ್ಲಿ ನಾವು ವಿ ಹ್ಯಾವ್ ಟು ಡೂ ಅ ಕಂಪ್ಲೀಷನ್ ಥೈರಾಯ್ಡೆಕ್ಟಮಿ. ಕಂಪ್ಲೀಷನ್ ಥೈರಾಯ್ಡೆಕ್ಟಮಿ ಅಂದ್ರೆ ಹೋಗಿ ನಾವು ಬಿಟ್ಟು ಬಂದಂತ ಗ್ಲ್ಯಾಂಡ್ ಅನ್ನು ತೆಗಿಬೇಕಾಗ್ತದೆ. ಈಗ ಕೆಲವು ಪೇಷಂಟ್ಗಳು ಕೇಳ್ತೇವೆ, ನೀವು ಫಸ್ಟೇ ತೆಗಿಬೋದಿತ್ತಲ್ಲ, ನೀವು ಯಾಕೆ ಅದನ್ನು ಬಿಟ್ಟು ಬಂದಿದ್ದು, ನಿಮ್ಗೆ ಸುಮ್ಮನೆ ಹಣ ಮಾಡ್ತೀರಿ, ಎರಡು ಸರ್ಜರಿ ಮಾಡ್ತೀರಿ, ನಮ್ಗೆ ಒಂದೇ ಸರ್ಜರಿ ಎಷ್ಟು ಕಷ್ಟ ಆಗಿದೆ. ಈಗ ನಮ್ಗೆ ಗೊತ್ತಿದ್ರೆ ಇದರಲ್ಲಿ ಕ್ಯಾನ್ಸರ್ ಉಂಟು, ಇಲ್ಲದ್ರೆ ನಮ್ಗೆ ಯಾವ್ದಾದ್ರು ಕ್ಯಾನ್ಸರ್ ಇರುವಂತ ಲಕ್ಷಣ ಇದ್ರೆ ನಾವು ಅದನ್ನು ಕಂಪ್ಲೀಟ್ ಆಗಿ ತೆಗೆದು ಬರ್ತೇವೆ, ಟೋಟಲ್ ಥೈರಾಯ್ಡೆಕ್ಟಮಿ ಮಾಡ್ತೇವೆ. ಈಗ ಯಾಕೆಂದ್ರೆ ಇಟ್ಸ್ ಡಬಲ್ ಎಚ್ ಸೋರ್ಡ್. ಏನಂದ್ರೆ ಈಗ ನಾವು ಅಕಸ್ಮಾತ್ ಕಂಪ್ಲೀಟ್ ಆಗಿ ತೆಗೆದು ಬಂದ್ಮೇಲೆ ಕ್ಯಾನ್ಸರ್ ಇಲ್ಲ ಅಂತ ಬಂದ್ರೆ ಅದು ಪೇಷಂಟ್ಸ್ ನಮ್ಗೆ ಕೇಳ್ತಾರೆ, ನೀವು ಸುಮ್ಮನೆ ನಮ್ದು ಕಂಪ್ಲೀಟ್ ಥೈರಾಯ್ಡ್ ತೆಗೆದದ್ದು, ಈಗ ನಾವು ಲೈಫ್ ಲಾಂಗ್ ನಾವು ಮದ್ದು ತೆಗಿಬೇಕು, ಈಗ ಥೈರಾಯ್ಡ್ ರಿಪ್ಲೇಸ್ಮೆಂಟ್ ತೆಗಿಬೇಕು. ಅದಕ್ಕೋಸ್ಕರ ನಮ್ಗೆ ಥೈರಾಯ್ಡ್ ಬೇಕಿದ್ದದು ಒಂದು ಸೈಡ್ ನಾರ್ಮಲ್ ಇದ್ರೆ ನಾವು ಅದನ್ನು ಬಿಟ್ಟು ಬರ್ತೇವೆ. ಸರ್ಜರಿ ಆದ್ಮೇಲೆ ಕ್ಯಾನ್ಸರ್ ಇದೆ ಅಂತ ಬಂದ್ರೆ ನಾವು ಕಂಪ್ಲೀಷನ್ ಥೈರಾಯ್ಡೆಕ್ಟಮಿ ಮಾಡಬೇಕು. ನಾವು ಇಮಿಡಿಯೇಟ್ಲಿ ಮಾಡ್ತೇವೆ, ಇಲ್ಲ ಅಂದ್ರೆ 6 ವಾರ ವೆಯ್ಟ್ ಮಾಡಿ. ಈಗ ಮಾಡೋದಾದ್ರೆ ವಿದಿನ್ ರಿಪೋರ್ಟ್ 3-4 ದಿನದಲ್ಲಿ ಬಂದ್ರೆ ನಮ್ಗೆ ಇಮಿಡಿಯೇಟ್ಲಿ ಹೋಗಿ ಕಂಪ್ಲೀಷನ್ ಥೈರಾಯ್ಡೆಕ್ಟಮಿ ಮಾಡಬಹುದು. ಈಗ ಲಿಂಫ್ ನೋಡ್ಸ್ ಇದ್ರೆ ಲಿಂಫ್ ನೋಡ್ ಕ್ಲಿಯರೆನ್ಸ್ ಮಾಡಬಹುದು. ಇಲ್ಲ ಅಂದ್ರೆ ನಾವು ಪೇಷಂಟ್ ಅನ್ನು ಮನೆ ಕಳಿಸಿ 6 ವಾರ ನಂತರ ಆಫ್ಟರ್ 6 ವೀಕ್ಸ್ ವಿ ಹ್ಯಾವ್ ಟು ಡೂ ಅ ಕಂಪ್ಲೀಷನ್ ಥೈರಾಯ್ಡೆಕ್ಟಮಿ. ಓಕೆ ಡಾಕ್ಟರ್, ಈಗ ಪ್ಯಾಪಿಲರಿ ಬಿಟ್ರೆ ಬೇರೆ ಯಾವೆಲ್ಲ ಕ್ಯಾನ್ಸರ್ ಬರುವಂತ ಸಾಧ್ಯತೆಗಳು ಇವೆ? ಈಗ ಕಾಮನ್ಲಿ ಬರುವಂತದ್ದು ಪ್ಯಾಪಿಲರಿ ಕಾರ್ಸಿನೋಮ ಥೈರಾಯ್ಡ್ ಅಂತ, ಫಾಲಿಕ್ಯುಲರ್ ಕಾರ್ಸಿನೋಮ ಅಂತ ಇದೆ. ಫಾಲಿಕ್ಯುಲರ್ ಅಂದ್ರು ಇವನ್ ನಮಗೆ FNAC ಅಲ್ಲಿ ನಮಗೆ ಗೊತ್ತಾಗೋದಿಲ್ಲ, ನಮಗೆ ಜಸ್ಟ್ ಸಸ್ಪೆಷನ್ಸ್ ಕೊಡ್ತಾರೆ, ಇದು ಫಾಲಿಕ್ಯುಲರ್ ಕ್ಯಾನ್ಸರ್ ಇರ್ಬೋದು, ಇಲ್ಲದ್ರೆ ಅಡಿನೋಮಾ ಇರ್ಬೋದು ಅಂದ್ರೆ. ಆಗ ನಾವು ಏನ್ ಮಾಡ್ತೇವೆ, ಫಾಲಿಕ್ಯುಲರ್ ಇದ್ದ ಸಿಚುವೇಶನ್ ಅಲ್ಲಿ ನಾವು ಹೋಗಿ ಥೈರಾಯ್ಡ್ ಅನ್ನು ಕಂಪ್ಲೀಟ್ ಆಗಿ ತೆಗಿತೇವೆ. ಯಾಕಂದ್ರೆ ಫಾಲಿಕ್ಯುಲರ್ ಕ್ಯಾನ್ಸರ್ ಸ್ಪ್ರೆಡ್ ಆಗೋದು ಬ್ಲಡ್ ಅಲ್ಲಿ, ಸೊ ಅದರದ್ದು ಔಟ್ಕಮ್ ಇಸ್ ಪೂರರ್ ದೆನ್ ಪ್ಯಾಪಿಲರಿ ಕಾರ್ಸಿನೋಮಾ. ಇನ್ನೊಂದು ವಿಧದಿದೆ ಮೆಡ್ಯುಲರಿ ಕಾರ್ಸಿನೋಮಾ ಅಂದ್ರೆ. ಮೆಡ್ಯುಲರಿ ಕಾರ್ಸಿನೋಮಾ ಥೈರಾಯ್ಡ್ ಅಲ್ಲಿ ಬರ್ಬೋದು, ಇಲ್ಲದಿದ್ರೆ ಅದರ ಜೊತೆ ಬೇರೆ ಕ್ಯಾನ್ಸರ್ ಕೂಡ ಬರ್ಬೋದು. ನಮ್ಗೆ ಫಿಯೋಕ್ರೋಮೋಸೈಟೋಮಾ ಅಂತವೆ, ಅದು ಇರ್ಬೋದು, ಇಲ್ಲದ್ರೆ ಪ್ಯಾಂಕ್ರಿಯಾಟಿಕ್ ಟ್ಯೂಮರ್ ಇರ್ಬೋದು. ಸೊ ಇಂಥ ಮೆಡ್ಯುಲರಿ ಕಾರ್ಸಿನೋಮಾ ಲಕ್ಷಣ ಇದ್ರೆ ನಾವು ಫುಲ್ ಬಾಡಿ ಚೆಕ್ಅಪ್ ಮಾಡ್ತೇವೆ, ಅಬ್ಡಮನಲ್ ಸ್ಕ್ಯಾನ್ ಮಾಡ್ತೇವೆ, ನಮ್ದು ಪಿಟ್ಯೂಟರಿ ನೋಡ್ತೇವೆ. ಬ್ರೈನ್ ಅಲ್ಲಿ ಈಗ ಜನರು ಹೇಳ್ತಾರೆ, ನಾವು ಖಾಲಿ ಗಂಟ್ಲು ತೋರಿಸಲಿಕ್ಕೆ ಹೋಗಿದ್ವಿ, ನೀವು ತಲೆದು ಸ್ಕ್ಯಾನ್ ಮಾಡ್ತೀರಿ, ಹೊಟ್ಟೆದು ಸ್ಕ್ಯಾನ್ ಮಾಡ್ತೀರಿ. ಈಗ ನಾವು FNAC ಅಲ್ಲಿ ನಮ್ಗೆ ಅದು ಮೆಡ್ಯುಲರಿದು ಲಕ್ಷಣ ಕಂಡು ಬಂದ್ರೆ ವಿ ಹ್ಯಾವ್ ಟು ರೂಲ್ ಔಟ್ ಅಸೋಸಿಯೇಟೆಡ್ ಟ್ಯೂಮರ್ಸ್. ವಿ ಹ್ಯಾವ್ ಟು ಅಸೋಸಿಯೇಟೆಡ್ ಟ್ಯೂಮರ್ಸ್ ಅಂದ್ರೆ ನಾವು ಮಲ್ಟಿಪಲ್ ಎಂಡೋಕ್ರೈನ್ ನಿಯೋಪ್ಲಾಸ್ ಹೇಳ್ತೇವೆ. ಇದು ಎಂಡೋಕ್ರೈನ್ ಗ್ಲ್ಯಾಂಡ್, ಈ ಗ್ರಂಥಿ ಎಂಡೋಕ್ರೈನ್ ಗ್ಲ್ಯಾಂಡ್. ಸೊ ಮಲ್ಟಿಪಲ್ ಎಂಡೋಕ್ರೈನ್ ನಿಯೋಪ್ಲಾಸ್ ಅಂದ್ರೆ ಮಲ್ಟಿಪಲ್ ಗ್ಲ್ಯಾಂಡ್ಸ್ ಇನ್ವಾಲ್ವ್ ಆಗ್ಬೋದು, ಪಿಟ್ಯೂಟರಿ ಇನ್ವಾಲ್ವ್ ಆಗ್ಬೋದು, ಪ್ಯಾಂಕ್ರಿಯಾಸ್ ಇನ್ವಾಲ್ವ್ ಆಗ್ಬೋದು, ನಮ್ಮ ಕಿಡ್ನಿ ಮೇಲೆ ಅಡ್ರಿನಲ್ಸ್ ಅಂತ ಇದೆ, ಅದು ಇನ್ವಾಲ್ವ್ಮೆಂಟ್ ಬರ್ಬೋದು. ಸೊ ವಿಲ್ ಹ್ಯಾವ್ ಟು ರೂಲ್ ಔಟ್ ಕ್ಯಾನ್ಸರ್ಸ್ ಇನ್ ದ್ಯಾಟ್ ಆರ್ಗನ್ಸ್ ಆಲ್ಸೋ.
ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಒಂದು ರೀತಿಯ ಭಯ ಇರುತ್ತೆ. ಅವರಿಗೆ ಗೊತ್ತಿರುತ್ತೆ ಈ ಥರ ಸಿಂಪ್ಟಮ್ಸ್ ಇರ್ಬೋದು ಥೈರಾಯ್ಡ್ ಅಂತ ಹೇಳಿ. ಆ ಭಯದಿಂದ ಆಗಿರ್ಬೋದು ಅಥವಾ ನಿಗ್ಲಿಜೆನ್ಸ್ ಆಗಿರ್ಬೋದು, ಪರವಾಗಿಲ್ಲ ಏನಾಗಲ್ಲ ಅಂತ ಹೇಳಿ, ಆ ಥರ ಏನಾದರೂ ಈ ಥೈರಾಯ್ಡ್ ಸಿಂಪ್ಟಮ್ಸ್ ಅನ್ನ ಇಗ್ನೋರ್ ಮಾಡಿದ್ರೆ ಮುಂದೆ ಏನೆಲ್ಲ ಸಮಸ್ಯೆ ಆಗ್ಬೋದು? ಈಗ ಥೈರಾಯ್ಡ್ ನಾನು ಹೇಳಿದಾಗೆ ನಾವು ಈಗ ಮಕ್ಕಳಿಗೆ ಕಲಿಸುವಾಗ ಹೇಳ್ತೇವೆ ಪಿಟ್ಯೂಟರಿ ಅಂತ ಇದೆ ತಲೆಯಲ್ಲಿ, ಇಟ್ ಈಸ್ ದ ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಈಗ ನಮಗೆ ಥೈರಾಯ್ಡ್ ಇಸ್ ದ ಮಾಸ್ಟರ್ ಹಾರ್ಮೋನ್. ಈಗ ನಮ್ಮ ಬಾಡಿಯನ್ನು ನಾರ್ಮಲ್ ಡೇ ಟು ಡೇ ಆಕ್ಟಿವಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ನಮ್ಮ ಬೇಸಲ್ ಮೆಟಬಾಲಿಕ್ ರೇಟ್ ಅಂತೇವೆ. ಈಗ ನಾವು ನಮ್ಮ ಬಾಡಿದು ನಾರ್ಮಲ್ ಮೆಟಬಾಲಿಸಮ್ ಅಟ್ ಸೆಲ್ಯುಲರ್ ಲೆವೆಲ್, ಈಗ ನಮ್ದು ಒಂದು ಸೆಲ್ ಅಂತ ತೆಗೆದ್ರೆ ಆ ಸೆಲ್ ನಾರ್ಮಲ್ ಆಗಿ ಫಂಕ್ಷನ್ ಆಗಬೇಕಾದ್ರೆ, ಎಲ್ಲ ಬಾಡಿದ ಎಲ್ಲ ಸಿಸ್ಟಮ್ ನಾರ್ಮಲ್ ಆಗಿ ಫಂಕ್ಷನ್ ಆಗಬೇಕಾದ್ರೆ ನಮ್ಮ ಥೈರಾಯ್ಡ್ ಲೆವೆಲ್ಸ್ ನಾರ್ಮಲ್ ಇರಬೇಕು. ಈಗ ಥೈರಾಯ್ಡ್ ಲೆವೆಲ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇಟ್ ವಿಲ್ ಕ್ರಿಯೇಟ್ ಹ್ಯಾವಕ್ ಇನ್ ದ ಸಿಸ್ಟಮ್. ಸೊ ಥೈರಾಯ್ಡ್ ಪ್ರಾಬ್ಲಮ್ ಬಂದರೆ ನಾವು ಅದನ್ನು ಇಗ್ನೋರ್ ಮಾಡಬಾರ್ದು. ಯು ವಿಲ್ ಹ್ಯಾವ್ ಟು, ಯಾಕೆಂದರೆ ಇಟ್ ಇಸ್ ಅ ಕರೆಕ್ಟಬಲ್ ಪ್ರಾಬ್ಲಮ್. ನಮಗೆ ಅದನ್ನು ಟೋಟಲ್ ಟ್ರೀಟ್ ಮಾಡಿ ಕಂಟ್ರೋಲಲ್ಲಿ ಇಡ್ಬೋದು. ಸೊ ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್, ನಾವು ನನಗೆ ತೊಂದರೆ ಏನಿಲ್ಲ, ನಂದು ಅದನ್ನು ಇಗ್ನೋರ್ ಮಾಡಿ ಕೂರುವಂಥ ಇದೆಯಲ್ಲ. ಇಟ್ ಇಸ್ ನಾಟ್ ಎಂತ ಹೇಳ್ತೇವೆ ಸ್ಟಿಗ್ಮಾ ಅಲ್ಲ. ಈಗ ಥೈರಾಯ್ಡ್ ಪ್ರಾಬ್ಲಮ್ ಬಂದರೆ ನನಗೆ ದೊಡ್ಡ ಕಾಯಿಲೆ ಬಂತು ಅಂತ ಒಂದು ಸ್ಟಿಗ್ಮಾ ಅಲ್ಲ. ವಿ ಕ್ಯಾನ್ ಟೇಕ್ ಮೆಡಿಸಿನ್ಸ್ ಫಾರ್ ಇಟ್. ಓಕೆ, ಈಗ ಮಹಿಳೆಯರನ್ನ ಬಿಟ್ಟರೆ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆಯಾ ಡಾಕ್ಟರ್? ಯೂಶುವಲಿ ಮಕ್ಕಳಿಗೆ ಬರೋದು ಹುಟ್ಟಿನಾಗದಿಂದ ಥೈರಾಯ್ಡ್ ಕಮ್ಮಿ ಆಗ್ಬೋದು. ಸೊ ಇಟ್ ಇಸ್ ವೆರಿ ಎಸೆನ್ಷಿಯಲ್. ನಮ್ಮ ಪೀಡಿಯಾಟ್ರಿಷಿಯನ್ಸ್ ಯೂಶುವಲಿ ಚೆಕ್ ಮಾಡ್ತಾರೆ. ನಮಗೆ ಅವರಿಗೆ ನೋಡಿದಾಗ ಅದರ ಲಕ್ಷಣಗಳು ಬರ್ತವೆ, ಕ್ರೆಟಿನಿಸಮ್ ಅಂತೇವೆ. ಈಗ ಥೈರಾಯ್ಡ್ ಲೆವೆಲ್ ಮಗುವಲ್ಲಿ ಕಮ್ಮಿ ಆದರೆ ಡೆವಲಪ್ಮೆಂಟ್ ಎಲ್ಲ ಡಿಲೇ ಆಗ್ತದೆ. ವಿ ಕಾಲ್ ದೆಮ್ ದೇ ಬಿಕಮ್ ಕ್ರೆಟಿನ್. ಕ್ರೆಟಿನ್ ಅಂದರೆ ಅವರ ಬ್ರೈನ್ ಡೆವಲಪ್ಮೆಂಟ್, ಅವರ IQ ಡೆವಲಪ್ಮೆಂಟ್ ಎಲ್ಲ ತುಂಬ ಕಮ್ಮಿ ಆಗ್ತದೆ. ಸೊ ಇವನ್ ದ ಗ್ರೋತ್ ಡೆವಲಪ್ಮೆಂಟ್, ದ ಹೈಟ್ ಎಲ್ಲ ಶಂಟ್ ಆಗ್ತದೆ. ಸೊ ಇಟ್ ವಿಲ್ ಬಿ ಐಡೆಂಟಿಫೈಡ್. ನಮಗೆ ಪೀಡಿಯಾಟ್ರಿಷಿಯನ್ಸ್ ವಿಲ್ ಇಮಿಡಿಯೇಟ್ಲಿ ಐಡೆಂಟಿಫೈ ಇಟ್. ನಾವು ಅದಕ್ಕೆ ರಿಪ್ಲೇಸ್ಮೆಂಟ್ ಕೊಟ್ಟರೆ ದೇ ವಿಲ್ ಲೀಡ್ ಅ ನಾರ್ಮಲ್ ಲೈಫ್, ದ ಡೆವಲಪ್ಮೆಂಟ್ ವಿಲ್ ಬಿಕಮ್ ನಾರ್ಮಲ್. ಸೊ ನಮಗೆ ಯಾವುದಾದ್ರೂ ಲಕ್ಷಣ ಕಂಡು ಬಂದರೆ ಥೈರಾಯ್ಡ್ ಲೆವೆಲ್ ಕಮ್ಮಿ ಇದೆ, ಹೈಪರ್ ಯೂಶಲಿ ಮಕ್ಕಳಲ್ಲಿ ಅಷ್ಟು ಕಾಣೋದಿಲ್ಲ. ಯೂಶಲಿ ಕಾಣೋದು ಹೈಪೋಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ ಲಕ್ಷಣ ಕಂಡು ಬಂದರೆ ನಾವು ಇಮಿಡಿಯೇಟ್ಲಿ ಡಾಕ್ಟರ್ಗೆ ಪೀಡಿಯಾಟ್ರಿಷಿಯನ್ ತೋರಿಸಿದ್ರೆ ದೇ ವಿಲ್ ರೆಕ್ಟಿಫೈ ಇಟ್ ವಿತ್ ರಿಪ್ಲೇಸ್ಮೆಂಟ್. ಓಕೆ, ಈಗ ಅದಕ್ಕೆ ಮೆಡಿಸಿನ್ ಈಗ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ ಹೌ ಲಾಂಗ್ ಇಟ್ ವಿಲ್ ಟೇಕ್ ಫಾರ್ ಚಿಲ್ಡ್ರನ್? ಯೂಶಲಿ ಹೈಪೋಥೈರಾಯ್ಡ್ ಇಟ್ ಇಸ್ ಅ ಪರ್ಮನೆಂಟ್ ಹೈಪೋಥೈರಾಯ್ಡ್ ನಮಗೆ ಲೈಫ್ ಲಾಂಗ್ ತೆಗಬೇಕಾಗ್ತದೆ. ಟ್ರೀಟ್ಮೆಂಟ್ ಹ್ಯಾಸ್ ಟು ಬಿ ಹಾರ್ಮೋನಲ್ ರಿಪ್ಲೇಸ್ಮೆಂಟ್. ಯಾಕೆಂದ್ರೆ ನಮ್ಮ ಬಾಡಿ ಅದನ್ನು ಉಂಟು ಮಾಡೋದಿಲ್ಲ. ದೇರ್ ಇಸ್ ನೋ ಜನರೇಷನ್ ಇನ್ಸೈಡ್ ದ ಬಾಡಿ. ಸೊ ವಿ ಹ್ಯಾವ್ ಟು ಗಿವ್ ಅ ರಿಪ್ಲೇಸ್ಮೆಂಟ್. ಯೂಶಲಿ ನಾವು ಏನು ಮಾಡ್ತೇವೆ ಅಂದರೆ ವಾಟ್ ವಿ ಅಡ್ವೈಸ್ ದ ಪೇಷಂಟ್, ನೀವು ಆ ಬಾಟ್ಲನ್ನು ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡಿ. ಈಗ ಥೈರಾಯ್ಡ್ ರಿಪ್ಲೇಸ್ಮೆಂಟ್ ಹಾರ್ಮೋನ್ಸ್ ಬರ್ತದೆ, ಇದು ಟ್ಯಾಬ್ಲೆಟ್ ಬರೋದು, ಅದು ಒಂದೆರಡು ಸ್ಟ್ರಿಪ್ಪಲ್ಲಿ ಬರೋದಿಲ್ಲ, ಬಾಟ್ಲಲ್ಲಿ 100 ಬರ್ತದೆ. ಒಂದು ಬಾಟ್ಲಲ್ಲಿ 100 ಟ್ಯಾಬ್ಲೆಟ್ಗಳು ಬರ್ತವೆ. ಅದು ನಮ್ಮನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟು ಎವ್ರಿ ಮಾರ್ನಿಂಗ್ ಬಿಫೋರ್ ಬ್ರೇಕ್ಫಾಸ್ಟ್ ಈಟ್ ಮಾಡಿ. ಸೊ ಯು ಮೇಕ್ ಇಟ್ ಅ ಹ್ಯಾಬಿಟ್. ನಾವು ಈಗ ಮಾರ್ನಿಂಗ್ ಎದ್ದು ಟೀ ಕುಡಿಯುವಾಗೆ ಯು ಜಸ್ಟ್ ಟೇಕ್ ಅ ಟ್ಯಾಬ್ಲೆಟ್. ಮಾರ್ನಿಂಗ್ ಎದ್ಬಿಟ್ಟು ಯು ಹ್ಯಾವ್ 1 ಟ್ಯಾಬ್ಲೆಟ್ ಎವ್ರಿ ಡೇ or whatever the this one dosage is. ಓಕೆ ಡಾಕ್ಟರ್, ಈಗ ಥೈರಾಯ್ಡ್ ಸಂಬಂಧಿತ ಕ್ಯಾನ್ಸರಿಗೆ ಮಾಡುವಂಥ ಸರ್ಜರಿ ಆಗಿ ಅಥವಾ ಗಾಯ್ಟ್ರಿ ಮಾಡಿದಂಥ ಸಂದರ್ಭದ ಮೇಲೆ ಸರ್ಜರಿ ಮಾಡಿದ ಮೇಲೆ ಮತ್ತೆ ಅದು ಪುನರಾವರ್ತಿಸುವಂಥ ಸಾಧ್ಯತೆಗಳಿದೆಯಾ? ಮತ್ತೆ ಸಮಸ್ಯೆ ಬರುವಂಥ? ಈಗ ಯೂಶಲಿ ನಾವು ಎಮಿಥೈರಾಯ್ಡೆಕ್ಟಮಿ ಮಾಡಿದ್ರೆ, ಈಗ ನಾವು ಮುಂಚಿನ ಕಾಲದಲ್ಲಿ ಟೋಟಲ್ ಥೈರಾಯ್ಡೆಕ್ಟಮಿ ಮಾಡೋದು ಕಮ್ಮಿ ಇತ್ತು. ಯೂಶಲಿ ನಾವು ಏನಂದ್ರೆ ಸಬ್ ಟೋಟಲ್ ಥೈರಾಯ್ಡೆಕ್ಟಮಿ ಇಲ್ಲದ್ರೆ ನಿಯರ್ ಟೋಟಲ್ ಥೈರಾಯ್ಡೆಕ್ಟಮಿ ಹೇಳ್ತೇವೆ. ನಾವು ಸ್ವಲ್ಪ ಥೈರಾಯ್ಡ್ ಅನ್ನು ಬಾಕಿ ಬಿಡ್ತೇವೆ. ಯಾಕೆಂದ್ರೆ ಒಂದು ಫಂಕ್ಷನಿಗೋಸ್ಕರ, ಇನ್ನೊಂದು ನಾವು ಕಂಪ್ಲೀಟ್ ನಿಯರ್ ಟೋಟಲ್ ಇಲ್ಲದ್ರೆ ಟೋಟಲ್ ಥೈರಾಯ್ಡೆಕ್ಟಮಿ ಮಾಡುವಾಗ ನಮಗೆ ಪ್ಯಾರಾಥೈರಾಯ್ಡ್ಗೆ ಮತ್ತೆ ರಿಕರೆಂಟ್ ಲ್ಯಾರಿಂಜಿಯಲ್ ನರಕ್ಕೆ ಬರುವಂಥ ಡ್ಯಾಮೇಜ್ದು ರಿಸ್ಕ್ ಜಾಸ್ತಿ ಆಗೋ ಕಾರಣ ಸ್ವಲ್ಪ ಬಿಟ್ಟು ಬರುತ್ತಿದ್ವಿ. ಈಗ ನಾವು ಡಿಸೀಸ್ಡ್ ಗ್ಲ್ಯಾಂಡ್ ಈಗ ನಾವು ಬಿಟ್ಟು ಬಂದರೆ, ಇಲ್ಲದ್ರೆ ನಾವು ಎಮಿಥೈರಾಯ್ಡೆಕ್ಟಮಿ ಮಾಡಿದರೆ ಇನ್ನೊಂದು ಭಾಗ ಇದೆ, ಇನ್ನೊಂದು ಲೋಪ್ ಇದೆ, ಅದರಲ್ಲಿ ಅದೇ ಕಾಯಿಲೆ ಇನ್ನೊಮ್ಮೆ ಬರುವಂಥ ಚಾನ್ಸಸ್ ಇದೆ. ಸೊ ಇಟ್ಸ್ ಕ್ಯಾನ್ ಆಲ್ವೇಸ್ ಕಮ್ ಇನ್ ದ ಅಪೋಸಿಟ್ ಸೈಡ್. ಯಾಕಂದ್ರೆ ಇದೇ ಪೇಷಂಟಿಗೆ ಒಂದು ಸೈಡಿಗೆ ಪ್ರಾಬ್ಲಮ್ ಬಂದಿದೆ. ಸೊ ನಾರ್ಮಲಿ ಇದು ನಾರ್ಮಲ್ ಇದ್ರೆ ನಾವು ಅದನ್ನು ಬಿಟ್ಟು ಬರ್ತೇವೆ. ಸೊ ಇಟ್ ಕ್ಯಾನ್ ಇನ್ ಫ್ಯೂಚರ್ ಆ ಗ್ಲ್ಯಾಂಡಿಗೆ ಕೂಡ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ಓಕೆ ಓಕೆ. ಆಮೇಲೆ ಈಗ ಹೊಸತು ಟೆಕ್ನಿಕ್ಸ್ಗಳೆಲ್ಲ ಬಂದಿದೆ ಥೈರಾಯ್ಡ್ ಟ್ರೀಟ್ಮೆಂಟ್ ಮಾಡೋದಕ್ಕೆ. ಸೊ ಯಾವೆಲ್ಲ ವಿಧಾನಗಳಿವೆ ಈಗ ನ್ಯೂವರ್ ಟೆಕ್ನಿಕ್ಸ್? ಈಗ ಯೂಶಲಿ ನಾವು ಥೈರಾಯ್ಡ್ ಆಪರೇಷನ್ ಮಾಡಬೇಕಾದ್ರೆ ವಿ ವಿಲ್ ಜಸ್ಟ್ ಡೂ ಇನ್ ದ ಆಂಟೀರಿಯರ್ಲಿ ಅಂದರೆ ಈಗ ಇಲ್ಲಿ ಒಂದು ಇನ್ಸಿಷನ್ ಹಾಕಿ ನಾವು ಸರ್ಜರಿ ಮಾಡ್ತೇವೆ. ನಾರ್ಮಲಿ ಆ ಮಾರ್ಕ್ ಕಾಣೋದಿಲ್ಲ, ಅಷ್ಟೊಂದು ದೊಡ್ಡ ಮಾರ್ಕ್ ಕಾಣೋದಿಲ್ಲ. ನೆಕ್ಕಲ್ಲಿ ಹೀಲಿಂಗ್ ಇಸ್ ವೆರಿ ಗುಡ್. ಈಗ ನ್ಯೂವರ್ ಅಡ್ವಾನ್ಸಸ್ ಅಂದರೆ ಎಂಡೋಥೈರಾಯ್ಡೆಕ್ಟಮಿ ಹೇಳ್ತೇವೆ. ಎಂಡೋಥೈರಾಯ್ಡೆಕ್ಟಮಿ ಮೈಕ್ರೋ ಇನ್ವೇಸಿವ್ ಸರ್ಜರಿ ಹೇಳ್ತೇವೆ. ಮೈಕ್ರೋ ಕೀ ಹೋಲ್ ಸರ್ಜರೀಸ್ ಮಾಡ್ತೇವೆ. ನಾವು ಇನ್ಸಿಷನ್ ಅನ್ನು ಸಣ್ಣ ಇನ್ಸಿಷನ್ ಅನ್ನು ಚೆಸ್ಟಲ್ಲಿ ಹಾಕ್ಬೋದು. ಚೆಸ್ಟಲ್ಲಿ ಹಾಕಿ ಅಲ್ಲಿಂದ ಟೆಲಿಸ್ಕೋಪ್ ಹಾಕಿ ಥೈರಾಯ್ಡ್ ಅನ್ನು ಕೆಳಗಡೆಯಿಂದ ತೆಗಿಲಿಕ್ಕೆ ಆಗ್ತದೆ. ಎಂಡೋ ಸರ್ಜರಿ ಮಾಡ್ತಾರೆ. ಈಗ ಮಂಗಳೂರಲ್ಲಿ ಐ ಡೋಂಟ್ ನೋ ವೆದರ್ ವಿ ಆರ್ ಐ ಆಮ್ ನಾಟ್ ಡೂಯಿಂಗ್ ಪರ್ಸನಲಿ, ಬಟ್ ದೇರ್ ಪೀಪಲ್, ಜನರು ಬಂದು ಕೇಳ್ತಾರೆ, ಸರ್ ನೀವು ಮೈಕ್ರೋ ಸರ್ಜರಿ ಮಾಡ್ತೀರಾ, ಎಂಡೋ ಸರ್ಜರಿ ಮಾಡ್ತೀರಾ, ನಮ್ಗೆ ಈ ಗಾಯ ಕಾಣಬಾರ್ದು ಅಂತ. ಈಗ ಅದರಲ್ಲಿ ಆ್ಯಡೆಡ್ ಅಡ್ವಾಂಟೇಜ್ ಅಷ್ಟೇನು ನನಗೆ ಪರ್ಸನಲಿ ಕಾಣೋದಿಲ್ಲ.
ನಾನು ನನ್ನ ಪೇಷಂಟ್ಗೆ ಏನು ಹೇಳ್ತಾರೆ, ನಿಮಗೆ ಗಾಯ ಕಾಣಬಾರ್ದಲ್ಲ, ನೀವು ಒಂದು ಕೆಲಸ ಮಾಡಿ, ಒಂದು 3-4 ಲಕ್ಷ ಕೊಟ್ಟು ಎಂಡೋ ಸರ್ಜರಿ ಮಾಡೋ ಬದಲು ಒಂದು 50,000 ನಮ್ಗೆ ಕೊಟ್ಟು ಓಪನ್ ಸರ್ಜರಿ ಮಾಡಿಸ್ಕೊಳ್ಳಿ, ಬಾಕಿ ದಾನದಲ್ಲಿ ನೀವು ಒಂದು ನೆಕ್ಲೆಸ್ ತೆಗೆದು ಈ ಗಾಯವನ್ನು ಕವರ್ ಮಾಡಬೇಡಿ. ಯಾಕೆಂದ್ರೆ ಇದರಿಂದಾಗಿ ನಿಮಗೆ ಅಡ್ವಾಂಟೇಜ್ ಇಲ್ಲ, ಖಾಲಿ ಗಾಯ ಮಾತ್ರ ಸ್ವಲ್ಪ ಕಮ್ಮಿ ಇರ್ತದೆ ಎಂಡೋ ಸರ್ಜರಿಯಲ್ಲಿ. ಓಕೆ, ಈಗ ಈ ಥೈರಾಯ್ಡ್ ಸಮಸ್ಯೆ ರುಟೀನ್ ಚೆಕಪ್ ಮಾಡಬೇಕಾಗತ್ತಾ? ಈಗ ನಾವು ಬೇರೆಲ್ಲ ಚೆಕಪ್ ಮಾಡುವ ಹಾಗೆ ಬ್ಲಡ್ ಪ್ರೆಷರ್ ಆಗಿರೋ ಡಯಾಬಿಟಿಕ್ ಆ ಥರ ಚೆಕಪ್ ಮಾಡುವಾಗ ರುಟೀನ್ ಚೆಕಪ್ ಥರ ಮಾಡ್ಬೋದಾ ಥೈರಾಯ್ಡ್ ಚೆಕಪ್? ಪರ್ಸನಲಿ ನಂದು ಒಪಿನಿಯನ್ ಅಂದರೆ, ನಾವು ಈಗ ಎವ್ರಿ ಇಯರ್ ಈಗ ಆ್ಯನ್ಯುವಲ್ ಚೆಕಪ್ಗೆ ಹೋಗುವಾಗ, ಈಗ ನಾವು ಎಕ್ಸಿಕ್ಯೂಟಿವ್ ಹೆಲ್ತ್ ಚೆಕಪ್ ಮಾಡುವಾಗ ಇವನ್ ಥೈರಾಯ್ಡ್ದು ಪ್ರೊಫೈಲನ್ನು ಚೆಕ್ ಮಾಡ್ತಾ ಇರ್ತೇವೆ. ಯಾಕಂದರೆ ವಿ ಕಾಣ್ಸೆ ನಮ್ಮದು ಥೈರಾಯ್ಡ್ ಲೆವೆಲ್ ಹೆಚ್ಚು ಕಮ್ಮಿ ಆಗ್ಬೋದು. ಸಮ್ಟೈಮ್ಸ್ ಇಟ್ ಮೈಟ್ ಬಿ ಅಂತಂದರೆ ಸಬ್ ಕ್ಲಿನಿಕಲ್ ಲೆವೆಲಲ್ಲಿ ಇರ್ತದೆ. ಸಬ್ ಕ್ಲಿನಿಕಲ್ ಅಂದರೆ ನಮಗೆ ಸಿಂಪ್ಟಮ್ಸ್ ಕಾಣಬೇಕಂತ ಇಲ್ಲ, ನಮ್ಮ T3 T4 ಅಂತ ಫ್ರೀ T3 T4 ಇದರದ ಲೆವೆಲ್ ನಾರ್ಮಲ್ ಇರ್ತದೆ, ಮಾತ್ರ ನಮಗೆ TSH ಲೆವೆಲ್ ವೇರಿಯೇಷನ್ ಬರ್ತದೆ. ಈಗ ನಾವು ರೊಟೀನ್ ಚೆಕ್ಅಪ್ ಮಾಡಿದ್ರೆ ಗೊತ್ತಾಗ್ತದೆ ಇದು ನಮಗೆ ಸಬ್ ಕ್ಲಿನಿಕಲ್ ಲೆವೆಲ್ ಅಲ್ಲಿ ಇದೆ ಅಂತ. ಸಬ್ ಕ್ಲಿನಿಕಲ್ ಲೆವೆಲ್ ಅಲ್ಲಿ ಇದ್ರೆ ನಮಗೆ ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಗೋ ಇನ್ ಟು ಕ್ಲಿನಿಕಲ್ ಲೆವೆಲ್ ವಿತ್ ಅಡ್ವಾನ್ಸಿಂಗ್ ಟೈಮ್. ಸೊ ಇಟ್ಸ್ ರೊಟೀನ್ ಚೆಕ್ಅಪ್ ಅಲ್ಲಿ ಇಟ್ಸ್ ಆಲ್ವೇಸ್ ಬೆಟರ್ ಟು ಇನ್ಕ್ಲೂಡ್ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್. ಓಕೆ, ಈಗ ಅವರು ಜೀವನ ಶೈಲಿಯಲ್ಲಿ ಏನಾದರೂ ಬದಲಾವಣೆ ತರಬೇಕಾಗ್ಬೋದಾ ಡಾಕ್ಟರ್? ಈಗ ಥೈರಾಯ್ಡ್ ಸಮಸ್ಯೆ ಇದ್ದವರು ಅಥವಾ ಆಸ್ ಅ ಪ್ರಿಕಾಷನ್ ಅಂತ ಹೇಳಿ ಏನಾದರೂ? ಆಸ್ ಅ ಪ್ರಿಕಾಷನ್ ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬೇಸಿಕ್ಲಿ ಹೈಪರ್ ಥೈರಾಯ್ಡ್ ಇದ್ರೆ ವಿ ಆಸ್ ದೆಮ್ ಟು ರಿಲ್ಯಾಕ್ಸ್ ಅ ಬಿಟ್, ಜಾಸ್ತಿ ಟೆನ್ಷನ್ ಮಾಡಬಾರ್ದು. ಈಗ ಮನೆಯವ್ರ ಹತ್ರ ಹೇಳ್ತೇವೆ, ಯು ಜಸ್ಟ್ adjust with them. ಯಾಕೆಂದರೆ ಇಟ್ಸ್ ನಾಟ್ ಬಿಕಾಸ್ ಅವರು ಆಂಕ್ಷಿಯಸ್, ಇಟ್ಸ್ ನಾಟ್ ಬಿಕಾಸ್ ಅವರಿಗೆ BP ಜಾಸ್ತಿ ಆಗ್ತದೆ, ಇಲ್ಲದ್ರೆ ಅವರು ಟೆನ್ಷನ್ ಜಾಸ್ತಿ ಮಾಡ್ಕೊಳ್ತಾರೆ, ಇದರ ಕೋಪಿತರಾಗಿದ್ದಾರೆ, ಹಾಗೆ ಅಲ್ಲ ಇದು. ಯಾಕೆಂದರೆ ಇಟ್ಸ್ ಬಿಕಾಸ್ ಆಫ್ ದ ಥೈರಾಯ್ಡ್ ಡಿಸ್ಫಂಕ್ಷನ್. ಸೊ ವಿ ಕ್ಯಾನ್ ಅಡ್ಜಸ್ಟ್ ವಿತ್ ದೆಮ್, ಯಾಕೆಂದರೆ ಇಟ್ ಇಸ್ ವಿತ್ ದ ಟೈಮ್ ಇಟ್ ವಿಲ್ ಗೆಟ್ ಕರೆಕ್ಟೆಡ್. ಈಗ ನಾವು ಟ್ರೀಟ್ಮೆಂಟ್ ತೆಗೆದು ಅದಕ್ಕೆ ಅದರ ಲೆವೆಲ್ ನಾರ್ಮಲೈಸ್ ಆಗ್ತಾ ಬರಬೇಕಾದ್ರೆ ಇಟ್ ವಿಲ್ ಗೆಟ್ ಕರೆಕ್ಟೆಡ್. ಯೂಶುವಲಿ ದೇ ವಿಲ್ ಲೀಡ್ ಕಮ್ ಬ್ಯಾಕ್ ಟು ನಾರ್ಮಲ್ ಲೈಫ್. ಓಕೆ, ಈಗ ಥೈರಾಯ್ಡ್ ಸಮಸ್ಯೆ ಇದ್ದವರು ಫುಡ್ಡಲ್ಲಿ ಏನಾದರೂ ವೇರಿಯೇಷನ್ಸ್ ಇರ್ತಾ? ಈಗ ಫುಡ್ ಅಲ್ಲಿ ನಾಟ್ ಟೂ ಮಚ್. ನಾನು ಹೇಳಿದೆಲ್ಲ ಕ್ಯಾಬೇಜ್ ಮತ್ತೆ ಇದು ಗಾಯ್ಟ್ರೋಜೆನಿಕ್ ವೆಜಿಟೇಬಲ್ಸ್ ಇದೆ. ಕೆಲವರು ಹೇಳ್ತಾರೆ ತುಂಬಾ ನಾವು ಸೀ ಫುಡ್ ತೆಗೆದ್ರೆ, ಸೀಯಲ್ಲಿ ಈಗ ಸೀ ವಾಟರ್ ಇಸ್ ರಿಚ್ ಇನ್ ಅಯೋಡಿನ್, ತುಂಬಾ ಸೀ ಫುಡ್ ತೆಗೆದ್ರೆ ತುಂಬಾ ಅಯೋಡಿನ್ ಅಂದ್ರೆ ನಮಗೆ ಲೈಫಿಗೆ ಥೈರಾಯ್ಡ್ಗೆ ಬೇಕಿದ್ದ ಒಂದು ಎಲಿಮೆಂಟ್. ಅದಲ್ಲದೆ ಅಯೋಡಿನ್ ಜಾಸ್ತಿ ತೆಗೆದ್ರೆ ಇಟ್ ವಿಲ್ ಸಪ್ರೆಸ್ ದ ಥೈರಾಯ್ಡ್. ಕೆಲವರು ಹೇಳ್ತಾರೆ ಸೀ ಫುಡ್ ತುಂಬಾ ಜಾಸ್ತಿ ತೆಗೆದ್ರೆ ಯು ಕ್ಯಾನ್ ಗೆಟ್ ಥೈರಾಯ್ಡ್, ನಮಗೆ ಸೆಕ್ರೇಷನ್ಸ್ ಸಪ್ರೆಸ್ ಆಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇದೆ, ಅದರಿಂದ ಬರ್ಬೋದು ಅಂತಾರೆ. ಮತ್ತು ಸಾಮಾನ್ಯವಾಗಿ ನಮಗೆ ಅಷ್ಟೇನು ವ್ಯತ್ಯಾಸಗಳು ಕಾಣೋದಿಲ್ಲ. ಓಕೆ ಡಾಕ್ಟರ್, ಈ ಥೈರಾಯ್ಡ್ ಸಮಸ್ಯೆಗೆ ಮಹಿಳೆಯರಲ್ಲಿ ಯಾಕೆ ಜಾಸ್ತಿ ಬರುತ್ತೆ? ದೇರ್ ಇಸ್ ನೋ ಪ್ರಿಫಿಕ್ಸ್ಡ್ ರೀಸನ್ಸ್ ಯಾಕೆಂದರೆ, ಬಟ್ ಜನರಲಿ ವಿ ಸಿ ಥೈರಾಯ್ಡ್ ಡಿಸೀಸಸ್ ಆರ್ ಮೋರ್ ಕಾಮನ್ ಇನ್ ಫಿಮೇಲ್ಸ್. ಈಗ ನಮಗೆ ತೆಗೆದ್ರೆ ಥೈರಾಯ್ಡ್ ಈಗ 10 ಪೇಷಂಟ್ಸ್ ಬಂದರೆ, ಥೈರಾಯ್ಡ್ ಇರುವಂಥ 10 ಪೇಷಂಟ್ಸ್ ಬಂದರೆ 9 ಆಫ್ ದೆಮ್ ವಿಲ್ ಬಿ ladies. ಯಾಕೆಂದ್ರೆ ಐ ಡೋಂಟ್ ನೋ ವೆದರ್ ಇಟ್ ಇಸ್ ಪ್ರಿಪಾಂಡರೆನ್ಸ್ ವೈ ಇಸ್ ಇನ್ ದ ಲೇಡೀಸ್, ಬಟ್ ಪ್ರಿಡಾಮಿನೆಂಟ್ಲಿ ಇಟ್ಸ್ ಸೀನ್ ಇನ್ ಲೇಡೀಸ್. ಓಕೆ ವೀಕ್ಷಕರೇ, ಇಷ್ಟೊತ್ತು ಥೈರಾಯ್ಡ್ ಸಮಸ್ಯೆ ಅಂದರೆ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿದಂತಹ ಕಾಯಿಲೆಗಳ ಬಗ್ಗೆ, ಕ್ಯಾನ್ಸರ್ ಬಗ್ಗೆ, ಏನೆಲ್ಲ ಚಿಕಿತ್ಸೆಗಳನ್ನು ಪಡಿಬೇಕು ಹಾಗೂ ಯಾವೆಲ್ಲ ಹೊಸ ಟೆಕ್ನಿಕ್ಸ್ ಈಗ ನಮಗೆ ಅವೈಲೇಬಲ್ ಇದೆ, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಡಾಕ್ಟರ್ ಅಶ್ಫಾಕ್ ಮೊಹಮ್ಮದ್ ಅವರು ನೀಡಿದ್ದಾರೆ. ಅವರಿಗೆ ನಾವು ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೀಕ್ಷಕರೇ, ನಮ್ಮ ಇಂದಿನ ಈ ಆರೋಗ್ಯ ಸ್ಪರ್ಶ ನೇರ ಪ್ರಸಾರ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗಲಿದೆ. ಮುಂದಿನ ವಾರದಲ್ಲಿ ಮತ್ತೆ ಆರೋಗ್ಯ ಸ್ಪರ್ಶ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.